ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಳ ರಾಮ ರಾಮದೇ ಬೆಳಗಲಿ ಭುವಿಯಂಗಳ ಸಾಮಗಾನದ ಶ್ರುತಿಗಿದು ವೇಲಯ ಸಾಮರಸ್ಯದ ಕೃತಿಗೆಲ್ಲಿಯ ವಿಷಯ ವಿಷಮದ ವ್ಯಾಪಾರ ವಿಶ್ವದಿ ನಶಿಸಲಿ ವಿಷಮದ ವ್ಯಾಪಾರ ವಿಶ್ವದಿ ನಶಿಸಲಿ ರಸಪೂರ್ಣವೆನಿಸಲಿ ತಾಯ್ನೆಲ ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಳ ರಾಮನಾಮದೇ ಬೆಳಗಲಿ ಭುವಿಯಂಗಳ ಜಗತಿಯ ವಂಶಕ್ಕೆ ವಜ್ರಾಘಾತ ಜಾಗೃತ ಜ್ವಾಲೆಗೆ ಜಂಗವಾತ ನಿದ್ರೆಯ ಮುದ್ರೆಯ ಓದೋಡಿಸುತ್ತ ನಿದ್ರೆಯ ಮುದ್ರೆಯ ಓದೋಡಿಸುತ್ತ ಸದ್ದನು ಮರೆಯದೆ ಸ್ವರ ಸಂಕುಲಾಯ ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಳ ರಾಮನಾಮದೇ ಬೆಳಗಲಿ ಭುವಿಯಂಗಳ ಉಜ್ವಲ ಸಂಸ್ಕೃತಿ ಮೂರ್ತಿ ಬಿಸಿದೆ ಉತ್ಕೃಷ್ಟಗೆ ಜಗ ಉದ್ರಯಿಸುತ್ತಿದೆ ಉತ್ಸಾಹದ ಜನರದೆ ತುಂಬಿದೆ ಉತ್ಸಾಹ ಜನರದೆ ತುಂಬಿದೆ ಉಜ್ವಲಿಸುತ್ತಲಿದೆ ಸನ್ಮಂಗಳ ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಳ ರಾಮನಾಮದೇ ಬೆಳಗಲಿ ಭುವಿಯಂಗಳ ಕಾರ್ಮೋಡಗಳ ಸೇರಿ ಕೋಲ್ಮಿಂಚು ಮೈದಾಡಿ ಹುಡುಗಿತು ನಗುಂಡಲ ರಾಮನಾಮದೇ ಬೆಳಗಲಿ ಭುವಿಯಂಗಳ ರಾಮನಾಮದೇ ಬೆಳಗಲಿ ಭುವಿಯಂಗಳ ದೀಪ ಜ್ಯೋತಿ ಪರಂ ಜ್ಯೋತಿ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿ ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮ ಜ್ಯೋತಿ ನಮೋಸ್ತುತೆ ಆತ್ಮ ಜ್ಯೋತಿ ಪ್ರದೀಪ್ತಾಯ ಬ್ರಹ್ಮ ಜ್ಯೋತಿ ನಮೋಸ್ತುತೆ ಬ್ರಹ್ಮ ಜ್ಯೋತಿ ಪ್ರದೀಪ್ತಾಯ ಗುರು ಜ್ಯೋತಿ ನಮತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ ನಾದ ಬ್ರಹ್ಮಮಯಿ ಜಯ ವಾಗೇಶ್ವರಿ ನಾದ ಬ್ರಹ್ಮಮಯಿ ಜಯ ವಾಗೇಶ್ವರಿ ಶರಣಂ ತಿ ಗಚ್ಚಾಮಃ ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮಃ ತ್ವಮಸಿ ಶರಣ್ಯಾ ತ್ರಿಭುವನಧನ್ಯಾ ತ್ವಮಸಿ ಶರಣ್ಯಾ ತ್ರಿಭುವನಧನ್ಯಾ ಸುರಮುನಿವಂದಿತ ಚರಣಾ ನವರಸ ಮಧುರಾ ಕವಿತಾ ಮುಖರಾ ನವರಸ ಮಧುರಾ ಕವಿತಾ ಮುಖರಾ ರುಚಿ ರುಚಿ ರುಚಿರಾಭರಣ ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮಃ ಪ್ರಣಮಾಮಃ ಪ್ರಣಮಾಮಃ. ಆಷಾಢ ಮಾಸದಲ್ಲಿ ಶ್ರೀರಾಮಾಯಣ ಮಹಾಚಾರಣೆಯ ಸಮಾರೋಪದ ನಿಮಿತ್ತವಾಗಿ 7 ದಿನಗಳ ಪರ್ಯಂತ ನಡೆಯುವ ಶ್ರೀರಾಮ ಪಟ್ಟಾಭಿಷೇಕದ ಪೂರ್ವಭಾವಿ ಸಭೆ ಇಂದು. ಈ ಸಭೆಗೆ ಆಗಮಿಸಿದಂತಹ ನಮ್ಮ ಹಿರಿಯರು, ಶಾರದಾ ಸಮೂಹ ಸಂಸ್ಥೆಯ ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ
ಅಧ್ಯಕ್ಷರಾಗಿರತಕ್ಕಂಥ ನಮ್ಮ ಮಾರ್ಗದರ್ಶಕರು ಆಗತಕ್ಕಂತಹ ಪ್ರೊಫೆಸರ್ ಎಂ ಬಿ ಪುರಾಣಿಕರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕ ನಾನು ಸ್ವಾಗತಿಸಿದ್ದೇನೆ. ಸಂಗ್ರಹದಂಥ ನಿಧಿಯಿಂದ ನಮ್ಮ ಉಳ್ಳಾಲದ ರವೀಂದ್ರ ಮರೋಲಿ ಅವರ ನೇತೃತ್ವದಲ್ಲಿ ಇಡೀ ಗ್ರಾಮಗಳಲ್ಲಿ ಮನೆಗಳಲ್ಲಿ ಸಂಗ್ರಹವಂಥ ಒಂದು ಮೊತ್ತದಿಂದ 3 ಶಿಶು ಮಂದಿರಗಳು ನಮ್ಮ ತಾಲೂಕಿನಲ್ಲಿ ಪ್ರಾರಂಭಗೊಂಡಿರುತ್ತದೆ. ಅದರಲ್ಲಿ ಒಂದು ಮಾಡೂರು ಬಲ್ಯದಲ್ಲಿ, ಮತ್ತೊಂದು ಪುತ್ತಾರಿನ ಕೃಷ್ಣಕೋಡಿ ಮತ್ತು ಕಿನ್ಯದಲ್ಲಿ. ಈ 3 ಶಿಶು ಮಂದಿರವು 1989ನೇ ಇಸವಿಯಲ್ಲಿ ಪ್ರಾರಂಭಗೊಂಡಿರುತ್ತದೆ. ಆದರೆ ಆ 2 ಶಿಶು ಮಂದಿರವು ಕಾರಣಾಂತರದಿಂದ ಕಾರ್ಯಚಟುವಟಿಕೆ ಮಾಡುವುದಕ್ಕೆ ಅದು ನಿಂತು ಹೋಗಿದೆ. ಆದರೆ ಇಲ್ಲಿ ಏನೋ ದೇವರ ದಯೆ ಮತ್ತು ನಮ್ಮ ಉದಾರಿಗಳ ಸಹಕಾರದಿಂದ, ಕಾರ್ಯಕರ್ತರ ಒಂದು ಛಲದಿಂದ ಇಲ್ಲಿ ನಿರಂತರ ಚಟುವಟಿಕೆ ನಡೆಯುತ್ತಾ ಬಂದಿರ್ತದೆ. 2.5 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ನಮ್ಮ ಹಿಂದೂ ಸೇವಾ ಪ್ರತಿಷ್ಠಾನದ ಸಮಗ್ರ ಶಿಶು ಶಿಕ್ಷಣದ ಮೂಲಕ ಇಲ್ಲಿ ಮಕ್ಕಳಿಗೆ ಕಲಿಸಿಕೊಡುವಂಥದ್ದು. ಇಲ್ಲಿ 6 ವರ್ಷದ ಒಳಗೆ ಯಾವುದೇ ಮಕ್ಕಳಿಗೆ ಬಲವಂತವಾಗಿ ಬರೆಯಿಸುವಂಥ ಪದ್ಧತಿ ಈ ಶಿಕ್ಷಣದಲ್ಲಿಲ್ಲ. ಕೆಲವು ಆಟದ ಮೂಲಕ, ಮಕ್ಕಳಿಗೆ ಅನುಭವದ ಮೂಲಕ ನಮ್ಮ ಧರ್ಮದ ಶಿಕ್ಷಣವನ್ನು ಕೊಡುವಂಥ ಶಿಕ್ಷಣ. ಇಲ್ಲಿ ಸಂಸ್ಕೃತ ಇದೆ, ಇಲ್ಲಿ ವೇದ ಇದೆ, ಮಕ್ಕಳಿಗೆ ಯೋಗ ಇದೆ, ಎಲ್ಲ ದೇವರ ಪ್ರಾರ್ಥನೆ ಇದೆ. ಎಲ್ಲಿವರೆಗೆಂದರೆ ಆ ಮಗುವೆ ಬೆಳಿಗ್ಗೆ ಬಂದು ದೀಪ ಹಚ್ಚಿ ಆರತಿ ಮಾಡಿ ಅವರೇ ನಮಗೆಲ್ಲ ಪ್ರಸಾದ ಕೊಡುವಂಥ ಒಂದು ವಿಶೇಷವಾದಂಥ ಒಂದು ಅನುಭವದ ಶಿಕ್ಷಣ ಇಲ್ಲಿರುವುದ ಕಾರಣ ಅನೇಕ ಮಕ್ಕಳು ಇಲ್ಲಿಗೆ ದೂರದಿಂದ ಮಕ್ಕಳು ಬರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳಿಗೆ ಬರುವುದಕ್ಕೆ ನಮಗೆ ತುಂಬ ತೊಂದರೆ ಇತ್ತು. ಆವಾಗ ನಮ್ಮ ಹಿರಿಯರು ಅಂತ ಎಂ ಬಿ ಪುರಾಣಕಲ್ಲಿ ವಿನಂತಿ ಮಾಡಿದಾಗ ಅವರು ನಮ್ಮ ಕರ್ನಾಟಕ ಬ್ಯಾಂಕಿನ ಹಿರಿಯ ಅಧಿಕಾರಿಗಳಲ್ಲಿ ಮಾತಾಡಿಸಿ ನಮಗೊಂದು ವಾಹನವನ್ನು ಕೊಡಿಸುವುದರಲ್ಲಿ ಅವರು ಬಹಳ ನಮಗೆ ಪ್ರಯತ್ನಿಸಿದ್ದಾರೆ. ಏನೋ ನಮಗೆ ಒಂದು ಕಾರಣಾಂತರಗಳಿಂದ ನಮ್ಮ ಶಿಶು ಮಂದಿರಿಗೆ GST ಆಗದ ಕಾರಣ ಅದು ಸ್ವಲ್ಪ ಹಿಂದೆ ಹೋಗಿದೆ. ಇನ್ನು 1 ವಾರ ಅಥವಾ 15 ದಿನಗಳಲ್ಲಿ ಆ ವಾಹನವು ಕೂಡ ನಮಗೆ ಸಿಗುವಂಥ ಸೌಭಾಗ್ಯ ಇದೆ. ಅದಕ್ಕೆಲ್ಲ ನಮ್ಮ ಕಾರಣಕರ್ತರೆಂದರೆ ನಮ್ಮ ಹಿರಿಯರಂಥ ಪ್ರೊಫೆಸರ್ ಪುರಾಣಿಕರು, ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರು, ಶ್ರೀರಾಮ ವಿದ್ಯಾಕೇಂದ್ರದ ಸ್ಥಾಪಕರು, ನಮ್ಮೆಲ್ಲರ ಹಿರಿಯರು, ಸಂಘದ ದಕ್ಷಿಣ ಮಧ್ಯಕ್ಷೇತ್ರ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಆಗಿರತಕ್ಕಂಥ ನಮ್ಮೆಲ್ಲ ಹಿರಿಯರು ಅವರ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರನ್ನು ಅತ್ಯಂತ ಗೌರವದಿಂದ ಈ ಸಭೆಗೆ ನಾನು ಸ್ವಾಗತ ಮಾಡ್ತಿದ್ದೇನೆ. ಹಾಗೆ ಶಿಶು ಮಂದಿರದಲ್ಲಿ ಕೇವಲ ಶಿಶು ಶಿಕ್ಷಣ ಮಾತ್ರ ಅಲ್ಲ, ಮಕ್ಕಳಿಗೆ ಬಾಲಗೋಕುಲ, ತಾಯಂದಿರಿಗೆ ಮಾತೃಮಂಡಲಿ, ಯುವತಿಯರಿಗೆ ಯುವ ಭಾರತಿ, ಮತ್ತು ವರ್ಷದಲ್ಲಿ ನವದಂಪತಿ, ಸಾಮೂಹಿಕ ಹುಟ್ಟುಹಬ್ಬ, ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ರಜಾಕಾಲದ ಶಿಬಿರ, 10 ಹಲವು ಚಟುವಟಿಕೆಗಳನ್ನು ಈ ಶಿಶು ಮಂದಿರದ ಮೂಲಕ ಮಾಡುವುದರ ಮೂಲಕ ಜನರಿಗೆ ಒಂದು ವ್ಯಕ್ತಿ ನಿರ್ಮಾಣದ ಶಿಕ್ಷಣವನ್ನು ಕೊಡುವಂಥ ಪಾತ್ರ ಈ ಶಿಶು ಮಂದಿರದಿಂದ ಆಗಿದೆ. ಶಿಶು ಮಂದಿರ ಪ್ರಾರಂಭವಾದನಿಂದ ಇಲ್ಲಿ ಜಾತೀಯತೆ, ಅಸ್ಪೃಶ್ಯತೆ ಇದೆಲ್ಲ ಮರೆತು ನಾವೆಲ್ಲರೂ ಹಿಂದೂಗಳು ಒಂದೆಂಬ ಭಾವನೆ ಈ ಶಿಶು ಮಂದಿರದ ಮೂಲಕ ಈ ಗ್ರಾಮಗಳಲ್ಲಿ ಉಂಟಾಗಿದೆ ಎನ್ನುವುದಕ್ಕೆ ತುಂಬ ಸಂತೋಷವಾಗ್ತದೆ. ಈಗ ಪ್ರಸ್ತಾವನೆಯನ್ನು ಮಾಡಬೇಕಾಗಿ ಶ್ರೀಯುತ ಯೋಗಾಚಾರ್ಯ ಶ್ರೀ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ,
ಅದೇನೋ ನಿಷ್ಕ್ರಿಯವಾಗಿದೆ ಅಂತ ಅರ್ಥ ಅಲ್ಲ. ಇಲ್ಲೊಂದು 8 ಲಕ್ಷ ರೂಪಾಯಿ ಆಗಿದೆ ಅಂದರೆ ಸಣ್ಣ ಕೆಲಸ ಅಲ್ಲ ಅದು. ಆದರೆ ಅದಕ್ಕಿನ್ನೂ ಸ್ವಲ್ಪ ಶಕ್ತಿಯನ್ನು ತುಂಬೋಣ ಎಂಬುದು ಒಂದು ಮುಖ್ಯ ಭಾಗ. ಎರಡನೇದು, ಇಲ್ಲಿ ಬಂದಾಗೆಲ್ಲ ಅವರು ಹೇಳ್ತಾ ಇದ್ರು, ಇಲ್ಲಿ ಸುತ್ತಮುತ್ತಲಿನ ಮನೆಯಲ್ಲಿ ಆಗುವಂತಹ ಸಮಸ್ಯೆಗಳು, ಇಲ್ಲಿ ಬಂದಾಗ ಪರಸ್ಪರ ನಮಗೆ ಸಂಬಂಧ ಚೆನ್ನಾಗಿ ಇಲ್ಲದಿರುವುದು, ನಾವು ಗ್ರಹಿಸಿದ ಕಾರ್ಯಗಳು ವಿಘ್ನ ಆಗೋದು, ಹೀಗೆಲ್ಲ ಅವರು ಹೇಳ್ತಾ ಇದ್ರು. ಹಾಗಾಗಿ ಹಿಂದೂಗಳಾದ ನಮಗೊಂದು ನಂಬಿಕೆ ಇಲ್ಲ, ಎಲ್ಲ ವಿಘ್ನಗಳಿಗೆ ನಿವಾರಕನಾಗಿರುವನು ವಿಘ್ನೇಶ್ವರ ಅಂತ. ಹಾಗೆ ಈ ವರ್ಷ ರಾಮಾಯಣದ ಮಾಸಾಚರಣೆ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕಿದೆ. ಅದು ಎಂದಿನಂತೆ ದೇವಸ್ಥಾನದಲ್ಲಿ ಅಲ್ಲ, ಅದು ಈ ವರ್ಷ ಮನೆಯಲ್ಲಿ ಮಾಡುವಂತ ನಿರ್ಣಯ ಮಾಡಿದೆ. ಕೇರಳದಲ್ಲಿ ಎಲ್ಲ ಮನೆಗಳಲ್ಲಿ ರಾಮಾಯಣವನ್ನು ಓದ್ತಾರೆ ಈ ಕರ್ಕಾಟಕ ಮಾಸದಲ್ಲಿ. ಈ ವರ್ಷ ಅದನ್ನು ಮನೆಯಲ್ಲಿ ಮಾಡುವ ಸುಯೋಗ ಸಿಕ್ಕಿದೆ. ಎಷ್ಟು ಖುಷಿ ನನಗೆ ಅಂದರೆ, ಈ ವರ್ಷ ಕಳೆದ ವರ್ಷದಷ್ಟು ಕೆಲಸ ಮಾಡಿರಲಿಲ್ಲ. ಈಗಲೇ 28 ಮನೆಗಳು ನಮ್ಮ ಮನೆಯಲ್ಲಿ ಹರಿಕತೆ ಮಾಡಿ ಅಂತ ಕೇಳಿದ್ದಾರೆ. ಹಿರಿಯರೊಬ್ಬರು ಹೇಳಿದ್ರಂತೆ, ಹರಿಕತೆ ಮಾಡಿದ ಒಂದು 25,000 50,000 ಕೊರಡಿ ಅಂತ ಹೇಳಿದ್ರಂತೆ. ಅದಕ್ಕೆ ನನ್ನ ಉದ್ದೇಶ ಇದ್ದದ್ದೇ ಹರಿಕತೆ ಅದು ಹಣ ಮಾಡಲಿಕ್ಕೋಸ್ಕರ ಇರುವುದು ಅಂತ ಅವರ ಮನಸ್ಸಿಗೆ ಅನ್ನಿಸಬಾರ್ದು. ಕಳೆದ ವರ್ಷವೂ ನಾನು ಹೇಳಿದ್ದೆ, ಹರಿಕತೆಯನ್ನು ನೀವು ಹಣ ಕೊಡಬೇಕು ಅಂತಿಲ್ಲ, ಆದರೆ ಬಂದು ಹೋಗುವ ಖರ್ಚು ವೆಚ್ಚಗಳನ್ನು ನೀವು ಹೊಂದಿಸಿದರೆ ಸಾಕು ಅಂತ ಹೇಳಿದ್ದೆ. ಯಾಕೆಂದರೆ ಸಂಸ್ಕಾರಕ್ಕೋಸ್ಕರ ಇರುವುದು ಅಂತ. ಆದರೂ ಅವರಿಗೆ ಹೇಳಿದೆ ಒಂದು ಮೊತ್ತವನ್ನು ಈ ಸಲ ನಿಮ್ಮಲ್ಲಿ ಬಂದು ಹೋಗಬೇಕಾದ್ರೆ ಇಷ್ಟು ಬೇಕಾದೀತು ಅಂತ. ಆದರೂ 28 ಮನೆಗಳು ಒಪ್ಪಿಕೊಂಡಿದ್ದಾರೆ. ಅದು ಮಳೆಗಾಲದಲ್ಲಿ ಮಾಡೋದಂದರೆ ಕಷ್ಟ. ಒಂದು 50 ಜನ ಬಂದರೆ ಕೂರಲಿಕ್ಕೆ ವ್ಯವಸ್ಥೆ ಬೇಕಾದಿತ್ತು. ಅಂದರೆ ಅವರು ಸಹಕರಿಸ್ತಾ ಇದ್ದಾರೆ ಅಂತ ಅರ್ಥ. ಅದರ ಕೊನೆಯಲ್ಲಿ ಕಳೆದ ವರ್ಷ ನಾವು ಆದಿತ್ಯ ಹೃದಯ ಕಾರ್ಯಕ್ರಮವನ್ನು ಮಾಡಿದ್ದೆವು. ಅದರಲ್ಲಿ ಪ್ರತಿ ಮನೆಯಿಂದ ಒಂದು ತೆಂಗಿನಕಾಯಿ ತರಬೇಕು, ಅವರೆಲ್ಲ ರೋಗ ರುಜಿನಾದಿಗಳು ದೂರ ಆಗಬೇಕು ಅಂತ. ಅದಕ್ಕೂ ಆರ್ಥಿಕಕ್ಕೆ ನಾವು ಹೊರೆ ಮಾಡಿರಲಿಲ್ಲ. ಆದರೆ ಈ ವರ್ಷ ನಾರಾಯಣರಾಗ ಹೇಳಿದಂತೆ ಇಲ್ಲಿಯ ಒಟ್ಟು ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಳ್ಬೇಕು. ಅದಕ್ಕೆ ರಾಮಾನುಗ್ರಹ ಆಗಬೇಕು, ಜೊತೆಯಲ್ಲಿ ಇಲ್ಲಿರುವ ಎಲ್ಲ ವಿಘ್ನಗಳು ನಿವಾರಣೆ ಆಗಬೇಕು. ಈ ದೃಷ್ಟಿಯಿಂದ 2 ತಿಂಗಳು ಕಳೆದು, ಅಂದರೆ ಅಕ್ಟೋಬರ್ 13ನೇ ತಾರೀಕಿಗೆ ಇಲ್ಲಿ ಒಂದು 108 ಕಾಯಿಯ ಗಣಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದೆ. ಆ 108 ಕಾಯಿಯ ಗಣಯಾಗಕ್ಕೆ ಈ ಸುತ್ತಮುತ್ತಲಿನ ಮನೆಯವರು ಕನಿಷ್ಠ 1,000 ರೂಪಾಯಿ ಅದಕ್ಕೆ ಕೊಡಬೇಕು. ಅವರೇ ಆ ಮನೆಯವರ ಲೆಕ್ಕದಲ್ಲಿ ಒಂದು ಮಹಾ ಪ್ರಾರ್ಥನೆಯನ್ನು ಮಾಡಿ ಆ ಮನೆಯಲ್ಲಿ ಧನ ಕನಕ ಪುತ್ರ ಪೌತ್ರ ಎಂಬಿತ್ಯಾದಿ ಅಷ್ಟ ಐಶ್ವರ್ಯಗಳು ತುಂಬುವಂತೆ, ಅಲ್ಲಿರುವ ಎಲ್ಲ ಮಕ್ಕಳು ಒಳ್ಳೆಯ ವಿದ್ಯಾರ್ಥಿಗಳಾಗುವಂತೆ, ಒಳ್ಳೆಯ ವಿದ್ಯಾಭ್ಯಾಸ ಪಡೆಯುವಂತೆ, ಒಳ್ಳೆಯ ತಂದೆ ತಾಯಿಗಳನ್ನು ನೋಡುವಂಥ ಮಕ್ಕಳಾಗುವಂತೆ, ಈ ರೀತಿಯ ಒಂದು ಗುಣ ವಿಕಾಸ ಅವರಲ್ಲಿ ಆಗಬೇಕು. ಮನೆಯ ಎಲ್ಲ ವಿಘ್ನಗಳು ನಿವಾರಣೆ ಆಗಬೇಕು. ಹಾಗಾಗಿ 13ನೇ ತಾರೀಕಿಗೆ ಒಂದು ಗಣಯಾಗ ಅದು ಇಲ್ಲಿ ನಡೀಲಿಕ್ಕಿದೆ. ಅದಾದ ನಂತರ ರಾಮಾಯಣಕ್ಕೆ ಸಂಬಂಧಪಟ್ಟ ಸಮಾರೋಪ ಆಗಿರುವುದರಿಂದ 1 ವಾರಗಳ ಕಾಲ ನಾನು ಇಲ್ಲೇ ಇರ್ತೀನಿ. ಹಾಗೆ ವಿಶೇಷವಾಗಿ ಯೋಗಾಭ್ಯಾಸದಿಂದ ಈಗ ಎಲ್ಲವನ್ನು ದೂರ ಮಾಡಲಿಕ್ಕೆ ಅಸಾಧ್ಯ ಎಂಬುದು ನಮಗೆಲ್ಲ ಗೊತ್ತಿರೋ ವಿಚಾರ. ಅದರ ಜೊತೆಯಲ್ಲಿ ಆ ದನದ ವಸ್ತುಗಳು, ದನದ ಸೆಗಣಿ ಇರ್ಬೋದು, ಗೋಮೂತ್ರ ಇರ್ಬೋದು, ತುಪ್ಪ ಇರ್ಬೋದು, ಮೊಸರು ಇರ್ಬೋದು, ಇದನ್ನೆಲ್ಲ ಸೇರಿಸಿ ಪಂಚಗವ್ಯವನ್ನು ಮಾಡಲಾಗುತ್ತೆ. ನನಗೆ ತುಂಬ ಖುಷಿ ಕೊಟ್ಟ ಒಂದು ಸಂಗತಿ ಏನಂದರೆ, ನಾನು ಮೊನ್ನೆ 48 ದಿವಸ ವ್ರತ ಮಾಡಿದಾಗ ಅಲ್ಲಿ ಪ್ರತಿ ದಿವಸ ಬೆಳಗ್ಗೆ ಗಣಪತಿ ಹೋಮ ಮಾಡಿ ಪಂಚಗವ್ಯವನ್ನು ಕೊಟ್ಟದರ ಪರಿಣಾಮವಾಗಿ ಡಯಾಲಿಸಿಸ್ ಮಾಡ್ತಾ ಇರತಕ್ಕಂಥ ಗುರುಸ್ವಾಮಿಯವರು, ಅವರಿಗೆ ಮೈ ಮೇಲೆ ಪೂರ್ಣ ನೀರು ಬರ್ತಾ ಇತ್ತು, ಹಸಿವೆ ಇರಲಿಲ್ಲ, ನಿದ್ರೆ ಬರ್ತಾ ಇರಲಿಲ್ಲ. ಅವರಿಗೆ ಒಂದೇ ವಾರದಲ್ಲಿ ಆ 3 ಸರಿಯಾಗಿದೆ. ಅವರಿಗೆ ಹೇಳಿ, ನೀವು 48 ದಿವಸ ಪೂರ್ಣ ಇದನ್ನು ಸರಿಯಾಗಿ ತಗೊಂಡ್ರೆ ನಿಮಗೆ ಡಯಾಲಿಸಿಸ್ ಬೇಕಾಗಿ ಬರಲಿಕ್ಕಿಲ್ಲ ಅಂತ ಹೇಳಿದ್ದೆ ನಾನು. ಆದರೆ ಅಷ್ಟಕ್ಕದು ಮುಂದೆ ಹೋಗಲ್ಲ. ಆದರೆ ಆ 3 ಅಂತ ಅವರಿಗೆ ಪರಿಹಾರ ಕೊಟ್ಟಿದೆ. ಅದು ಇನ್ನೊಬ್ಬರಿಗೆ ನರದ ಸಮಸ್ಯೆ, ಕೈಕಾಲು ನಡುಗುತ್ತಾ ಇತ್ತು, ಅದು ಒಂದೇ ವಾರದಲ್ಲಿ ಪರಿಹಾರ ಆಗಿದೆ. ಇದು ನಾನು ದೊಡ್ಡ ಕೇಸುಗಳು ಹೇಳ್ತಾ ಇರೋದು. ಅದಲ್ಲದೆ ಇರ್ತಕ್ಕಂಥ ಚಿಕ್ಕ ಚಿಕ್ಕ ತುಂಬ ಸಂಗತಿಗಳು ಅಲ್ಲಿ ನಿವಾರಣೆ ಆಗಿದೆ. ಹಾಗಾಗಿ ಪ್ರತಿ ದಿವಸ 7 ದಿವಸವೂ ಕೂಡ ಬೆಳಗ್ಗೆ ಗಣಪತಿ ಹೋಮ, ಅದರಿಂದಾಗ ಪಂಚಗವ್ಯವನ್ನು ಅವರಿಗೆ ಕೊಡುವುದು, ಜೊತೆಯಲ್ಲಿ ಯೋಗಾಭ್ಯಾಸ ಅವರಿಗೆ ಮಾಡಿಸಿ ಎನಿ ರೋಗಗಳು ಕ್ಯಾನ್ಸರ್ ಕೂಡ ಸಮೇತ ಪರಿಹಾರವನ್ನು ಕೊಡುವ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಹಾಗಾಗಿ ನಮಗೆ ಸಂಬಂಧಪಟ್ಟ ನಮ್ಮ ಹತ್ತಿರದಲ್ಲಿ ಯಾರಿದ್ದಾರೆ, ಸಂಬಂಧಿಕರು ಯಾರಿದ್ದಾರೆ, ಈ ಥರ ಅಂಥವರಿದ್ದರೆ ಅವರು 3 ಗಂಟೆ ಬೆಳಗ್ಗೆ ಇರಬೇಕು. 5 ಗಂಟೆಗೆ ಹೋಮ ಶುರುವಾಗುತ್ತೆ. ಅದಾದ ನಂತರ 3 ಗಂಟೆ ಅವರು ಇರಬೇಕು. ಒಂದು ಹೋಮದ ಹತ್ತಿರ ಅವರು ಇರಬೇಕು. ಎರಡನೇದು ಅವರಿಗೆ ಹೇಳಿರುವಂಥ ಯೋಗಾಭ್ಯಾಸವನ್ನು ಅವರು ಮಾಡಬೇಕು. ಇನ್ನು ಸಂಜೆಯ ಸಮಯದಲ್ಲಿ, ಅದೇ ದಿವಸದ ಸಂಜೆಯ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿನ ಒಳ್ಳೆಯ ಭಜನಾ ತಂಡಗಳನ್ನು ಕರೆದು ಒಂದು ಭಜನಾ ಸತ್ಸಂಗ,
ಆ ಭಜನಾ ಸತ್ಸಂಗಕ್ಕೆ ಮುಂಚಿತವಾಗಿ ಒಂದು 5 ಜನ ದಂಪತಿಗಳು ಇಲ್ಲಿ ಬಂದು ದೀಪ ಬೆಳಗಿಸಬೇಕು ಅಂತಿರೋದು. ಆ ದಂಪತಿಗಳು ಬರೀ ದೀಪ ಬೆಳಗಿಸುವುದಲ್ಲ, ಕನಿಷ್ಠ ಅವರು ಒಂದು 50 ಲಕ್ಷ ರೂಪಾಯಿ ನಮಗೆ ದೀಪ ಬೆಳಗಿಸಿ ಕೊಟ್ಟು ಹೋಗಬೇಕು ಅಂತ ನಮ್ಮ ಅಪೇಕ್ಷೆ ಇರೋದು. ಖುಷಿ ಆಯ್ತಾ ಕಷ್ಟ ಆಯ್ತಾ? ನೆನಪುದ್ರು ಬೂಡ್ಸ್ ಅಂತ ಹೇಳೋರು ಇರ್ಬೋದ. ಹಾಗಾಗಿ ದೀಪ ಬೆಳಗಿಸಬೇಕು, ಇನ್ನು 50,000 ರೂಪಾಯಿ ಅವರು ಕೊಟ್ಟು ಹೋಗಬೇಕು, ಇದು ನಮ್ಮ ಅಪೇಕ್ಷೆ ಇರೋದು. ಹಾಗಂತ ನಿಮ್ಮ ಹೆಸರು ಬರೆದ ಮೇಲೆ 50,000 ಇಲ್ಲ ಮಾರ್ರೆ ದೀಪ ಬೆಳಗಿಸಲಿಕ್ಕೆ ಬರಲಿಕ್ಕಿಲ್ಲ ಅಂತ ಹೇಳೋದು ಬೇಡ. ಹಿಂದೆ ಒಬ್ಬ ಗುರುಗಳ ಪಾದಪೂಜೆ ಮಾಡಲಿಕ್ಕೆ ಹೋದನಂತೆ. ಹೋದಾಗ ಅಲ್ಲಿ 50,000 ರೂಪಾಯಿ ಪಾದಪೂಜೆಗೆ ಅಂತ ಬರೆದಿತ್ತು. ಅವನೆಲ್ಲ 50,000 ಇರಲಿಲ್ಲ, 25,000 ಇದ್ದದ್ದು. ಆಗ ಅವನು ಹೇಳಿದ 25 ಕೊಡ್ತೇನೆ ನಾನು, ಒಂದು ಪಾದಪೂಜೆ ಮಾಡಿಸ್ರಿ ಅಂತ. ಅದಾಗೋದಿಲ್ಲ ಅಂದರು. ಆಮೇಲೆ ಹೊರಗಡೆ ಹೋದಾಗ ಅವನಿಗೆ ನೆನಪಾಯಿತು, ಪಾದಪೂಜೆಗೆ 50,000 ಹೇಳಿದ್ದಾರೆ. ಮತ್ತು ವಾಪಸ್ ಬಂದು ಕೌಂಟರ್ನಲ್ಲಿ ಹೇಳಿದಂತೆ, ನಾನು ಒಂದೇ ಪಾದಕ್ಕೆ ಪೂಜೆ ಮಾಡ್ತೇನೆ ಸರ್, 25,000 ಕೊಡ್ತೇನೆ ಅಂತ, 2 ಪಾದ ಇಡೋದು ಬೇಡ ಅಂತ. ಹಾಗೆ ಇಲ್ಲಿ ನಿಮ್ಮ 50,000 ಅಂತ ಹೇಳಿದ್ರು ಕೂಡ ಗಡಿಬಿಡಿ ಆಗೋದು ಬೇಡ. ಒಂದು ವೇಳೆ ನನಗೆ ಎಷ್ಟು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯದ ಮೇಲೆ ಅದನ್ನು ಹೊಂದಿಕೊಂಡು, ಹಾಗಾಗಿ ನಾರಾಯಣರು ಬಂದು ಒಂದು ದೀಪ ಪತ್ತಾರ ಬರುಡು ಅಂತೇಳಿ ಆ ಪೂಜೆ ಅಂತ ಹೇಳೋದು ಬೇಡ. ಹಾಗಾಗಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ಆ ದೀಪ ಬೆಳಗಿಸುವುದರಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಅಂತ ವಿನಮ್ರ ಪ್ರಾರ್ಥನೆ. ಅದಾಗುವಾಗಲೇ ಸಾಧಾರಣ ಒಂದು 35 ಜನ ನಮಗೆ ಸಿಗಬೇಕು. ಹಾಗಾಗಿ ಯಾರ್ಯಾರು ನಮ್ಮ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ತುಂಬ ಜನ, ಈಗ ಏನು ಹಳೆ ಕಾಲದಾಗಲ್ಲ, ಈಗ ನಮ್ಮ ಅವರೇ ತುಂಬ ಜನ ಇದ್ದಾರೆ. ಅವರೆಲ್ಲ ಬಂದುಬಿಟ್ರೇ ಸಖತ್ತು ಹಣ ನಮಗೆ ಆಗಿಬಿಡುತ್ತೆ. ಅವರೆಲ್ಲರೂ ಕೂಡ ದೀಪ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿರಬೇಕು ಅಂತ ನಮ್ಮ ಅಪೇಕ್ಷೆ. ಹಾಗೆ ಅವರೆಲ್ಲರ ಹೆಸರನ್ನು ಅದರಲ್ಲಿ ನಮೂದಿಸಲಾಗುವುದು. ಇನ್ನು ಅದರ ಜೊತೆಯಲ್ಲಿ ಒಂದು ದೊಡ್ಡ 2-3 ಕಾರ್ಯಕ್ರಮವನ್ನು ಯೋಜನೆ ಮಾಡಿದೆ. ಅದರಲ್ಲಿ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಮೊನ್ನೆ ಪುರಾಣಿಕರಿಗೆ ಹೇಳಿದ್ದೆವು. ಪುರಾಣಿಕರು ತುಂಬ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ. ಆದರೆ ಅವರದ್ದು ಬೇಜಾರು ಏನಂದರೆ, ಎಂಥ ಪುಂಡರೀಕಾಕ್ಷ, ನಾನು ಇಷ್ಟು ಇಲ್ಲಿ ಸತ್ಸಂಗ ಮಾಡಿಸ್ತೇನೆ, ಜನವೇ ಬರಲ್ಲ ಅಂತ ಹೇಳ್ತಾರೆ ಅವರು. ಬರಲಿ ಎಲ್ಲರೂ ಅಂತ ಕೇಳಿಕೊಂಡಿದ್ದಾರೆ ಅವರು. ಹಾಗೆ ಆ ಕಾರ್ಯಕ್ರಮ ಏನಂದರೆ, ಒಂದು ಲಂಕಾದಹನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದೆ. ಇಷ್ಟವರೆಗೆ ಎಲ್ಲಿಯೂ ಕೂಡ ಆ ಕಾರ್ಯಕ್ರಮ ಆಗಲ್ಲ, ನಾವು ಯೋಜನೆ ಮಾಡಿದ ಹಾಗಿರೋದು. ಆ ಲಂಕಾದಹನ ಹೇಗಿರ್ತದೆ ಅಂದರೆ, ಪುರಾಣಿಕರ ಗ್ರೌಂಡಿನಲ್ಲಿ, ಶಾಲೆಯ ಗ್ರೌಂಡಿನಲ್ಲಿ ಪೂರ್ಣ ಸಣ್ಣ ಸಣ್ಣ ಗುಡಿಸಲನ್ನು ಕಟ್ಟಲಿಕ್ಕೆ ಎಲ್ಲರಿಗೆ ಅವಕಾಶವನ್ನು ಕೊಡೋದು. ಆ ಮುಳಿ ಹುಲ್ಲಿದ್ದು ಸೋಗೆಯದ್ದೆಲ್ಲ ಕಟ್ಟೋದು. ಆಮೇಲೆ ಸ್ವಲ್ಪ ದೊಡ್ಡ ವೇದಿಕೆಯಲ್ಲಿ ನಮ್ಮ ಪ್ರಸಿದ್ಧ ಭಾಗವತರು, ಅದು ಪಟ್ಲದವರನ್ನು, ಇನ್ನಿತರ ರಾಘವೇಂದ್ರ ಅವರನ್ನೆಲ್ಲ ಕರೆದು ಒಂದು ಯಕ್ಷಗಾನ ಶೈಲಿಯಲ್ಲಿ ಒಂದು 2 ಯಕ್ಷಗಾನದ ವೇಷ ಹಾಕಿಸಿ, ಒಂದು ರಾವಣನ ಒಂದು ಹನುಮಂತನ ವೇಷ ಹಾಕಿಸಿ, ಆಮೇಲೆ ಅಲ್ಲಿಂದಲೇ ಸ್ಟೇಜಿಯಿಂದ ಅವನ ಬಾಲಕ್ಕೆ ಬೆಂಕಿ ಕೊಟ್ಟು ಬಿಡೋದು. ಆಮೇಲೆ ಮುಂದೆ ಇರುವ ಎಲ್ಲ ಮನೆಗಳನ್ನು ಸುಟ್ಟು ಹಾಕಬೇಕು. ಹೇಗೆ ಕ್ರಿಕೆಟ್ ನೋಡಲಿಕ್ಕೆ ನಾವು ಸುತ್ತಲೂ ಕೂತಿರ್ತೇವೋ ಹಾಗೆಲ್ಲ ನಾವು ಸುತ್ತಲೂ ಕೂತು ಸುಶ್ರಾವ್ಯವಾಗಿರುವಂಥ ಭಾಗವತಿಗೆ ಆಲಿಸ್ತಾ ಸುಡುವಂಥ ಒಂದು ದೃಶ್ಯವನ್ನು ನೋಡುವಂಥ ಒಂದು ವಿಶೇಷ ಅವಕಾಶ. ಇಬ್ಬರಿಗೆ ದಂಪತಿಗಳಿಗೆ, ಸೀತೆಯ ಅಪ್ಪ ಅಮ್ಮ ಆಗಲಿಕ್ಕೆ, ರಾಮನ ಅಪ್ಪ ಅಮ್ಮ ಆಗಲಿಕ್ಕೆ, ಅವರ ಕುಟುಂಬಸ್ಥರಾಗಲಿಕ್ಕೆ ಒಂದು ಸುಯೋಗ ಇದೆ ಈ ವರ್ಷ. ಹಾಗಾಗಿ ಯಾರ್ಯಾರ ಅಪ್ಪ ಅಮ್ಮ ಆಗ್ತೀರಿ ಅವರ ಕುಟುಂಬಸ್ಥರೆಲ್ಲ ರಾಮನ ಕುಟುಂಬದವರು. ಸೀತೆಯ ತಂದೆ ತಾಯಿ ಆಗುವವರು, ಜನಕರಾಜನ ಮಡದಿ ಆಗುವಂಥವರೆಲ್ಲ ಅವರ ಕುಟುಂಬಸ್ಥರು. ಹಾಗಾಗಿ ಆ 2 ಸೌಭಾಗ್ಯಗಳು ನಮಗೆ ಸಿಗುತ್ತೆ. ಹಾಗೆ ಆ ಕಾರ್ಯಕ್ರಮವನ್ನು ಈಗ ಯಾರಿಗೂ ಹೇಳಲಿಲ್ಲ. ಇಲ್ಲಿ ಕೂತವರು ಯಾರಾದರೂ ನಮ್ಮ ಊರಲ್ಲಿ ಮಾಡ್ರಿ ಅಂದರೆ ನಿಮ್ಮ ಊರಲ್ಲಿ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ನಾವು. ಆದರೆ ಅದು ಹೆಚ್ಚು ಕಡಿಮೆ ಇಲ್ಲೇ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಆಸೆ ಇರೋದು. ಬೇರೆ ಕಡೆಯಲ್ಲಿ ಆದರೂ ಆಗಬಹುದು ಅಂತಿದೆ. ಅದನ್ನು ಈಗ ಯೋಚನೆ ಮಾಡಲಿಲ್ಲ, ಅದರದ್ದು ವ್ಯವಸ್ಥೆಗಳು ಆಗಲ್ಲ, ಅದೊಂದು ಆಗಬೇಕು ಅಂತಿದೆ. ಕೊನೆಯಲ್ಲಿ ಶ್ರೀರಾಮನಿಗೆ ಒಂದು ಪಟ್ಟಾಭಿಷೇಕ ಆಗಬೇಕು ಅಂತ. ಹೇಗೂ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದುಬಿಟ್ಟಿದೆ, ಅಯೋಧ್ಯೆಯಲ್ಲಿ ರಾಮನಿಗೆ ಮಂದಿರ ಆಗೋದಂತ ಖಚಿತ. ಆ ಸಂದರ್ಭದಲ್ಲಿ ನಾವು ಈ ಸಲ ಏನಾದರೂ ಪಟ್ಟಾಭಿಷೇಕ ಮಾಡಿದ್ರೆ ನಮ್ಮ ಊರಿನವರಿಗೆ ಒಂದು ಘನತೆಯ ಸಂಗತಿ ಏನಂದರೆ, ಎಂಕಲ ಪಟ್ಟಾಭಿಷೇಕ ಅಂತದ್ದು ಅಯೋಧ್ಯೆ ರಾಮಗ ಮಂದಿರ ಆಂಡು ಅಂತ ಹೇಳುವಂಥ ಸೌಭಾಗ್ಯ ನಮಗೆ ಸಿಗುತ್ತೆ, ಹೇಳುವಂಥ ಹಕ್ಕಿದೆ ನಮಗೆ. ಈ ದೃಷ್ಟಿಯಿಂದ ಒಂದಿಷ್ಟು ನಾವು ಹೆಚ್ಚು ಅದನ್ನು ಗಮನಿಸಿ ಇಲ್ಲೊಂದು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು. ಆ ಶ್ರೀರಾಮ ಪಟ್ಟಾಭಿಷೇಕದ ದಿವಸ ಪುರಾಣಿಕರಿಗೆ ಅದನ್ನು ಹೇಳಿದ್ದೇನೆ, ಅವರಿಗೆ ತುಂಬ ಹತ್ತಿರ ಪೇಜಾವರ ಸ್ವಾಮಿಗಳಾಗಿರೋದ್ರಿಂದ ಒಂದವರಿಗೆ ಡೇಟೆಲ್ಲ ಕೇಳಿ ಅಂತ ಹೇಳಿದ್ದೇನೆ. ಅದು ಅಕ್ಟೋಬರ್ ತಿಂಗಳಿನ 20ನೇ ತಾರೀಕು ಆಗತ್ತೆ. ನವರಾತ್ರಿ, ಚೌತಿ ಇದೆಲ್ಲ ಕಳೆದು ಎಲ್ಲ ಒತ್ತಡಗಳಿಂದ ನಾವು ಮುಕ್ತರಾಗಿರುವಂಥ ಸಮಯ 20ನೇ ತಾರೀಕು. ಆ ದಿವಸ ಪಟ್ಟಾಭಿಷೇಕದ ಒಂದು ಶುಭ ಮುಹೂರ್ತ. ಹಾಗಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಆ ದಿವಸ ಈಗಲೇ
ಅಚ್ಚುತ್ತಾಗಿ ಇಟ್ಟುಕೊಂಡಿರಬೇಕು. ಆ ದಿವಸ ನಮ್ಮ ಊರಿನಲ್ಲಿ ಎಲ್ಲಿಯೂ ಮದುವೆ ಇರಬಾರ್ದು. 20ನೇ ತಾರೀಕಿಗೆ ಎಂಕಲು ಕಿನ್ನೆಗೆ ಪೋಯರುಂಡು ಪಟ್ಟಾಭಿಷೇಕ ಅಂತಲೇ ಇರಬೇಕು. ಇನ್ನು ಅವತ್ತು ಯಾವ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಬಾರ್ದು. ಈ ಸುತ್ತಮುತ್ತಲಿನಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಒಂದೇ ಅವತ್ತು ಕಾರ್ಯಕ್ರಮ. ಹಾಗೆ ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಇನ್ನೂ ಒಂದು ನಮಗೆ ಸೌಭಾಗ್ಯ ಏನಂದರೆ, ಕೇದಾರ ಸ್ವಾಮಿಗಳ ದಿವ್ಯ ಹಸ್ತದಿಂದ ಶ್ರೀರಾಮನಿಗೆ ಕನಕಾಭಿಷೇಕ ಮಾಡಿಸಬೇಕು ಅಂತಿದೆ. ಹಾಗೆ ಅದಕ್ಕೆ 1,000, 5,000, 10,000, 25,000, 50,000, ಆದರೆ 1,00,000 ಆ ಥರದಲ್ಲಿ ನಾವು ಕನಕಾಭಿಷೇಕಕ್ಕೆ ಧನ ಸಂಗ್ರಹವನ್ನು ಕೊಡ್ಬೋದು. ಹೀಗೆ ಎಷ್ಟು ಹಣ ಬಂದರೆ ನಮಗೆ ಜಾಗವನ್ನು ತೆಗಿಬೋದು, ಬಿಲ್ಡಿಂಗ್ 3 ಕಟ್ಬೋದು, ಏನು ತೊಂದರೆ ಇಲ್ಲ. ಆದರೆ ಇದಕ್ಕೆ ನಾನೀಗ ಹೇಳಿದ ವಿಷಯಗಳೆಲ್ಲ ಕೇಳಲಿಕ್ಕೆ ತುಂಬ ರಮ್ಯವಾಗಿದೆ, ತುಂಬ ಖುಷಿಯಾಗತ್ತೆ ಕೇಳಲಿಕ್ಕೆ. ಆದರೆ ಇದರ ಹಿಂದೆ ಸ್ವಲ್ಪ ಓಡಾಟ ಮಾಡಬೇಕು, ಕಷ್ಟಪಡಬೇಕಾಗ್ತದೆ. ಕೈ ಕೆಸರಾದರೆ ಬಾಯಿ ಮೊಸರು, ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಈ ದೃಷ್ಟಿಯಿಂದ ನಾವು ಸ್ವಲ್ಪ ಅದಕ್ಕೆ ಕೆಲಸ ಮಾಡಬೇಕು. ಪುಂಡರೀಕಾಕ್ಷ ಬೆಲ್ಲೂರವರು ಕಳೆದ ಬಾರಿ ಕೂಡ ಆ ರಾಮಾಯಣ ಮಾಸಾಚರಣೆ ಮಾಡುವ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟು ಸೇರಿ ಅವರ ಜೊತೆ ಕೆಲಸ ಮಾಡಿದವರು. ನಿಜವಾಗಿಯೂ ಒಂದು ರೀತಿಯಾದ ಅವರು ಯಾವ ರೀತಿ ಈ ಒಂದು ಕೇಶವ ಶಿಶು ಮಂದಿರವನ್ನು ಅವರ ಮನಸ್ಸಿನಲ್ಲಿದ್ದದನ್ನು ಶ್ರದ್ಧಾ ಕೇಂದ್ರ ಅಂತ ಹೇಳಿದ್ದಾರೆ. ನಿಜವಾಗಿಯೂ ಔಚಿತ್ಯಪೂರ್ಣವಾದಂಥ ಮಾತನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡಿದಂಥ ಎಲ್ಲ ವಿಚಾರಗಳು ಕೂಡ ಈಗಿನ ಈ ಒಂದು ಮಂದಿರದ ಶಿಶು ಮಂದಿರದ ಅಭಿವೃದ್ಧಿಗೆ ಪೂರಕವಾದ ಅಂತೇಳಿ ನನ್ನ ವೈಯಕ್ತಿಕ ಭಾವನೆ. ನಾವೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮಕ್ಕೆ ತನುಮನ ಧನದ ರೀತಿಯಲ್ಲಿ ಸಹಕಾರವನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಕೇಶವ ಶಿಶು ಮಂದಿರ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಅಂತ ಹೇಳುತ್ತಾ ನಾವೆಲ್ಲರೂ ಒಟ್ಟು ಸೇರಿ ಈ ಕೆಲಸಕ್ಕೆ ಕಾರ್ಯಪ್ರವೃತ್ತರಾಗೋಣ ಅಂತೇಳಿ ನನ್ನ ಮನಸ್ಸಿನ ಒಂದು ಸಾಮಾಜಿಕ ಜಾಗೃತಿಗೆ, ಅದು ಧರ್ಮ ಸಂಸ್ಕೃತಿ ಅಡಿಯಲ್ಲಿ ಈ ಹಿಂದೂ ಸಮಾಜವನ್ನು ಸಂಘಟಿತ ರೀತಿಯಲ್ಲಿ ಕಟ್ಟಿ ಬೆಳೆಸಿ ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳುವಂಥ ಒಂದು ಕನಸನ್ನು ಹೊತ್ತಂಥ ಒಂದು ಕಾರ್ಯ. ಇವತ್ತು ಭಾರತ ಒಂದು ಸಣ್ಣ ಪ್ರಮಾಣದಲ್ಲಿ ಜಗತ್ತಿನ ಎದುರು ತಲೆ ಎತ್ತಿ ನಿಲ್ತಾ ಇದೆ. ನಾನು ಸುಮ್ಮನೆ ಅನಿಸಿತು, ಇವರು ಹೇಳುವಾಗಲೂ ಉಪವಾಸದ್ದು ಇವರು ಹೇಳ್ತಾ ಇದ್ದರು, ಇದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಇದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಕಳೆದ ಬಾರಿ, ಈ ಬಾರಿ ಅಲ್ಲ, 14ರಲ್ಲಿ ಆಗ್ತಾರೆ ಅಂತ ಹೇಳುವಾಗಲೇ ಮೊದಲು ಆಹ್ವಾನ ಕೊಟ್ಟಿರುವಂಥದ್ದು ಅಮೇರಿಕ. ಹಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೆಲವು ಬಾರಿ ಕೇಳಿದ್ದಾರೆ ಅಮೇರಿಕೆಗೆ ಬರಬೇಕು ಅಂತಿದ್ದೇನೆ ಅಂತ, ಇಲ್ಲ ಅಂತೇಳಿ. ಈ ಬರೆಯರ ಅಬ್ಬುಜಿ ಮಾರ ಈ ಮಾತು ಜನಕ್ಕೆ ಮಾತು ಕೇರ್ತ ಅನ್ಯಾಯ ಮಾಡ್ತದ ಹೀಗೀಗೆ ಏನೇನೋ ಹೇಳಿ ಅವರಿಗೆ ಅವಕಾಶ ಕೊಡಲೇ ಇಲ್ಲ. ಆದರೆ ಯಾವಾಗ ಇಲ್ಲಿ ದೇಶದ ಪ್ರಧಾನಮಂತ್ರಿ 282 ಸ್ಥಾನದಿಂದ ಇವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಗೊತ್ತಾಯ್ತು, ಮೊದಲನೇ ಆಹ್ವಾನ ಅವರಿಂದ ಬಂದಿರುವಂಥದ್ದು. ಅಮೇರಿಕ ಹಾಗೇ ಯೋಚನೆ ಮಾಡ್ತಾ ಇರೋದು ಎಲ್ಲವನ್ನು ಕೂಡ. ಆದರೆ ಮೋದಿಯವರು ಏನು ಮಾಡಿದರು, ಅಮೇರಿಕದಿಂದ ಆಹ್ವಾನ ಬಂದರೆ ಓಡಿ ಹೋಗದವ್ರು ಯಾರು, ಎಲ್ಲರೂ ಓಡ್ತಾರೆ. ಆದರೆ ಇವರು ಒಂದು ಪನಿ ಉಂತಲ ಅಂತೇಳಿ, ಪನಿ ಉಂತಲ ಮಾರಾಯ ಅಂತೇಳಿ ಸಣ್ಣ ಪುಟ್ಟ ರಾಷ್ಟ್ರಗಳು, ಸಾರ್ಕ್ ದೇಶಗಳು ಯಾವುದಿದೆ ಆ ಎಲ್ಲ ದೇಶಗಳ ಪ್ರವಾಸದ ನಂತರ ಅಮೇರಿಕಕ್ಕೆ ಹೋದರು. ಎರಡು ನನಗೆ ಕೇಳಿ ಖುಷಿಯಾಗಿರೋ ಸಂಗತಿ. ಒಂದು, ಅಲ್ಲಿ ಅದರ ಅಧ್ಯಕ್ಷರು ಆವಾಗ ಒಬಾಮ ಅಧ್ಯಕ್ಷರ ಜೊತೆಯಲ್ಲಿ ಇವರು ಮಾತಾಡಬೇಕಾದ್ರೆ ಯಾವ ಭಾಷೆಯಲ್ಲಿ ಮಾತಾಡಬೇಕು, ಅವರಿಗೆ ಇಂಗ್ಲೀಷ್ ಬಂದರೆ ಬಿಟ್ಟರೆ ಬೇರೆ ಭಾಷೆ ಬರೋದಿಲ್ಲ. ಇವರು ಇಂಗ್ಲೀಷಿನಲ್ಲಿ ಮಾತಾಡಬೇಕು. ಆದರೆ ಇವರು ಇಂಗ್ಲೀಷ್ನಲ್ಲಿ ಮಾತಾಡಲಿಲ್ಲ, ಇವರು ಹಿಂದಿಯಲ್ಲಿ ಮಾತಾಡಿದರು. ಹಿಂದಿಯಲ್ಲಿ ಯಾಕೆ ಮಾತಾಡಿದರು ಅಂತ ಕೇಳಿದರೆ, ಅದು ನನ್ನ ಸ್ವಾಭಿಮಾನದ ಪ್ರಶ್ನೆ ಅಂತ, ನನ್ನ ದೇಶದ ಭಾಷೆ, ಅದಕ್ಕೋಸ್ಕರ ನಾನು ಹಿಂದಿಯಲ್ಲಿ ಮಾತಾಡ್ತೇನೆ ಅಂತ. ಅವರಿಗೆ ಅರ್ಥ ಆಗೋದಿಲ್ಲಲ್ಲ ಮಾರ್ರೆ, ಎಂಥ ಹುಚ್ಚುತನ ಇದು ಅಂತ ಕೇಳಿದರೆ, ಅರ್ಥ ಆಗಲಿಕ್ಕೆ ಬೇಕಾದರೆ ನೀವು ಜನ ಇಟ್ಕೊಳ್ಳಿ, ಅದು ನನ್ನ ಜವಾಬ್ದಾರಿ ಅಲ್ಲ ಅಂತ ಹೇಳುವ ರೀತಿಯಲ್ಲಿ ನರೇಂದ್ರ ಮೋದಿಯವರು ಅಲ್ಲಿ ತನ್ನ ಸ್ವಾಭಿಮಾನವನ್ನು, ದೇಶದ ಗೌರವವನ್ನು ಎತ್ತಿ ಹಿಡಿದರು. ಎರಡನೇದ್ದು, ಸಾಮಾನ್ಯ ಅಂಥದ್ದೆಲ್ಲ ಊರಿಗೆ ಹೋದಾಗ ನಾವು ಯಾವ ನಮ್ಮನೆ ಬಿರಿಯಾನಿ ಅಂಥದ್ದು ಹಾಕಿ ತಿನ್ನೋದು ಮತ್ತೊಂದು, ಅದೇ ಯೋಚನೆ ನಮಗೆ. ಆದರೆ ಇವರು ಹೋದಾಗ ಇವರಿಗೆ ಉಪವಾಸಕ್ಕೆ ಏನು ಮಾಡಿದರು ಅಂತ ಕೇಳಿದರೆ, 1 ಗ್ಲಾಸ್ ಬಿಸಿ ನೀರು,
ಆ ಬಿಸಿ ನೀರಿಗೆ ಒಂದು ನಿಂಬೆಹಣ್ಣು ಅದರ ರಸ ಹಾಕೋದು. ಹೇಳ್ತಾರೆ ಆ ನಿಂಬೆಹಣ್ಣನ್ನು ಕೂಡ ಭಾರತದಿಂದಲೇ ತಗೊಂಡು ಹೋಗಿದ್ರಂತೆ. ಯಾವಾಗ ಈ ಮನುಷ್ಯ ಈ ರೀತಿ ವರ್ತನೆ ಮಾಡಿದ್ರೋ ಏಕದಮ್ ಭಾರತದ ಬಗ್ಗೆ ವಿಪರೀತವಾದಂಥ ಒಂದು ಗೌರವ ನಿರ್ಮಾಣ ಆಯ್ತಲ್ಲಿ. ಅದಕ್ಕೋಸ್ಕರ ಇವತ್ತು ಕಳೆದ 5-6 ವರ್ಷಗಳಲ್ಲಿ ನಾವು ನೋಡ್ತಾ ಇರುವಂಥ ಸ್ಥಿತಿನೀಗ ನಿನ್ನೆ G20 ಶೃಂಗ ಸಮ್ಮೇಳನ ಆಗಿದೆ. ಭಾರಿ ಗೌರವದ ಒಂದು ಸ್ಥಾನ ಅವರಿಗೆ ಸಿಕ್ಕಿದೆ. ಅವರಿಗೆ ಸಿಕ್ಕಿದೆ ಅಂದರೆ ಭಾರತಕ್ಕೆ ಸಿಕ್ಕಿದೆ ಅಂತ. ಹೀಗೆ ಭಾರತದ ಗೌರವವನ್ನು ಹೆಚ್ಚು ಮಾಡುವಂಥ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ. ನಾನು ತುಂಬ ಬಾರಿ ಹೇಳ್ತಾ ಇರ್ತೇನೆ, ಮೋದಿಯವರು ಮಾಡಿದರು. ಮೋದಿಯವರಿಗೆ ಶಕ್ತಿ ತುಂಬ ಕೆಲಸ ಯಾರು ಮಾಡೋದು? ಅವರೊಬ್ಬರೇ ಮಾಡ್ತಾ ಹೋಗೋದಾ? ಈ ಶಕ್ತಿ ತುಂಬಿಸುವ ಕಾರ್ಯಕ್ರಮ ಅದು ಹಳ್ಳಿ ಮಟ್ಟದಿಂದ ಪ್ರಾರಂಭ ಆಗಬೇಕು. ಹಿಂದೂ ಸಮಾಜದ ಜನ ಈ ಸಮಾಜಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ, ಸಂಸ್ಕೃತಿಗೋಸ್ಕರ ಏನೇನು ಮಾಡಬೇಕೋ ಆ ಎಲ್ಲ ಕೆಲಸಗಳನ್ನು ಮಾಡುವಂಥ ಅವಶ್ಯಕತೆ ಇದೆ. ಇದು ಅವರಿಗೆ ಶಕ್ತಿ ಕೊಡುವಂಥ ಸಂಗತಿ. ಹಳ್ಳಿ ಮಟ್ಟದಲ್ಲಿಯೂ ನಾವು ಹಿಂದೂಗಳು ಒಟ್ಟಾಗ್ತೇವೆ, ನಮ್ಮ ಜೀವನದ ದೃಷ್ಟಿಕೋನನೇ ಬದಲಾಗ್ತದೆ ಅಂತ ಆದರೆ ಆವಾಗ ದೇಶ ತಲೆ ಎತ್ತಿ ನಿಲ್ತದೆ. ಇವತ್ತು ಅದರ ಅವಶ್ಯಕತೆ ಇದೆ ಅಂತ ಅನಿಸ್ತದೆ. ಜಗತ್ತಿನ ಜನ ನಮ್ಮನ್ನು ಕೇಳ್ತಾ ಇದ್ದಾರೆ. ನನಗೆ ನೆನಪಾಗೋದು, ಒಂದು 15 ವರ್ಷಗಳ ಹಿಂದೆ ಇಂಗ್ಲೆಂಡ್ನಲ್ಲಿ ಮಾರ್ಗರೆಟ್ ಥ್ಯಾಚರ್ ಅಂತ ಒಬ್ಬರು ತಾಯಿ, ಇಲ್ಲಿ ಸ್ವಲ್ಪ ಜನ ತಾಯಂದಿರು ಸೇರಿದ್ದರಿಂದ ಅವರ ಬಗ್ಗೆನೇ ಹೇಳ್ತೇನೆ. ಆ ತಾಯಿ ಅಲ್ಲಿ ಇಂಗ್ಲೆಂಡಿನ ಪ್ರಧಾನಮಂತ್ರಿ. ಅವರೊಂದು ದಿವಸ ಭಾರತದ ಜನರನ್ನು ಕುರಿತು ಅವರು ಭಾಷಣ ಮಾಡಬೇಕಾದ್ರೆ ಅವ್ರು ಹೇಳಿದ್ರಂತೆ, ಭಾರತದ ಜನರೇ ನೀವು ನಮ್ಮನ್ನು ರಕ್ಷಿಸಬೇಕು. ಎಲ್ರಿಗೂ ಆಶ್ಚರ್ಯ. ಯಾಕೆಂದರೆ ಭಾರತವನ್ನು 183 ವರ್ಷಗಳ ಕಾಲ ತುಳಿದು ಅಪಮಾನ ಮಾಡಿ, ನಿಮಗೇನು ಗೊತ್ತಿಲ್ಲ, ನಿಮಗೆ ನಾವೇ ಎಲ್ಲ ಹೇಳಿದ್ದು, ನಮ್ಮಿಂದಲಾಗೆ ನೀವು ಮನುಷ್ಯರಾಗಿ ಬದುಕ್ತಾ ಇದ್ದೀರಾ, ನಾವೇ ವಿಜ್ಞಾನ ಕೊಟ್ಟದ್ದು, ಈ ಎಲ್ಲವನ್ನೂ ಹೇಳಿದ್ರು ಅವರು. ನಾವು ಇವತ್ತು ಅದನ್ನು ನಂಬಿಕೊಂಡಿದ್ದೇವೆ. ನಾನು ಬಿಟ್ಕೊಳ್ಳಿ, ಇಂಗ್ಲೆಂಡ್ನ ಹೇಳಿದವರನ್ನೇ ನಂಬಿಕೊಂಡಿದ್ದೇವೆ. ಅದಕ್ಕೋಸ್ಕರ ಹಿಂದೂಗಳು ನಾವು ತಲೆಬಾಗಿ ಎದೆ ತಗ್ಗಿಸಿ ನಾವು ನಡೀತಾ ಇರುವಂಥದ್ದು. ಅಂಥ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಭಾರತೀಯರ ಹತ್ರ ಹೇಳ್ತಾರೆ, ನೀವು ನಮ್ಮನ್ನು ಬದುಕಿಸಿ ಅಂತ. ಏನು ಅಂತ ಕೇಳಿದರೆ, ಇಂಗ್ಲೆಂಡು ತುಂಡು ತುಂಡಾಗಿ ಹೋಗ್ತಾ ಇದೆ, ಇಂಗ್ಲೆಂಡ್ ಒಳಗಿರುವಂಥ ಮನೆಗಳು ಹೊಡಿತಾ ಇದೆ, ಮನೆಗಳವರೆಗಿರುವಂಥ ಗಂಡ ಹೆಂಡತಿ ಬೇರೆ ಬೇರೆ ಆಗಿದ್ದಾರೆ, ಮಕ್ಕಳು ಬೇರೆ ಬೇರೆ ಆಗಿದ್ದಾರೆ. ಹೇಗೆ ಬದುಕಿಸುವುದು ಹೇಗೆ ಈ ಸಮಾಜವನ್ನು, ಈ ದೇಶವನ್ನು? ಅದಕ್ಕೆ ನನಗೆ ಕಾಣ್ತಾ ಇರೋದು ಒಂದೇ ದಾರಿ, ಅದು ಭಾರತ. ಭಾರತದಲ್ಲಿ ಇನ್ನೂ ಕುಟುಂಬಗಳು ಉಳ್ಕೊಂಡಿದೆ. ಅಲ್ಲಿ ಅಜ್ಜ ಇದ್ದಾರೆ, ಅಜ್ಜಿ ಇದ್ದಾರೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ. ಒಂದು ಪದ್ಧತಿ, ಕುಟುಂಬ ಪದ್ಧತಿ ಅಂತ ಹೇಳುವಂಥದ್ದು ಭಾರತದಲ್ಲಿದೆ. ಅದು ನಮ್ಮನ್ನು ಏನಾದ್ರು ಉಳಿಸ್ಬೋದು. ಅದಕ್ಕೋಸ್ಕರ ನೀವು ಭಾರತೀಯರೇ ನಮಗೆ ಅದನ್ನು ಹೇಳಿಕೊಡಿ ಅಂತ ಇವತ್ತು ಇಂಗ್ಲೆಂಡ್ ಬಂದಿದೆ. ಇಂಥ ಅನೇಕ ಘಟನೆಗಳು ಜಗತ್ತಿನಾದ್ಯಂತ ನಡೀತಾ ಇದೆ. ನಾವು ಅದಕ್ಕೆ ಸಮರ್ಥರಾಗಿದ್ದೇವಾ? ಜಗತ್ತಿನ ಜನ ನಮ್ಮ ಹತ್ರ ಬರ್ತಾ ಇದ್ದಾರೆ. ಆವಾಗ ನಾವು ಕೊಡುವಂಥ ಅಂಶಗಳೇನು? ಆ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ಅನಿಸೋದು. ರಾಮಾಯಣ ದೇವರು ಹೇಳಿದರು, ಜಗತ್ತಿನ ಸರ್ವಶ್ರೇಷ್ಠ ವ್ಯಕ್ತಿ ಶ್ರೀರಾಮ. ಅದರಲ್ಲಿ 2 ಪ್ರಶ್ನೆ ಇಲ್ವೇ ಇಲ್ಲ. ಒಬ್ಬ ಮಗನಾಗಿ ಹೇಗಿರಬೇಕು ಅಂತ ಇವತ್ತಿನ ಜನ ಕೇಳಬೇಕಾದ್ರೆ, ರಾಮ ಹುಟ್ಟಿದ್ದು ಯಾವಾಗಂತ ನಮ್ಗೆ ಗೊತ್ತಿಲ್ಲ, 1000 ವರ್ಷಗಳ ಮೊದಲು. ಇವತ್ತು ಯಾರಾದರೂ ಒಬ್ಬ ಮಗ ನೀನು ಹೇಗಿರಬೇಕು ಅಂತ ಕೇಳಿದರೆ, ಆದರ್ಶ ಮಗ ರಾಮನಾಗಿರ್ಬೇಕು. ಒಬ್ಬ ಆದರ್ಶ ಶಿಷ್ಯ ಹೇಗಿರಬೇಕು ಅಂತ ಕೇಳಿದರೆ ಶ್ರೀರಾಮನಾಗೆ. ಒಬ್ಬ ಆದರ್ಶ ಅಣ್ಣ ಶ್ರೀರಾಮನಿಗೆ, ಒಬ್ಬ ಆದರ್ಶ ಮಿತ್ರ ಶ್ರೀರಾಮನಿಗೆ, ಒಬ್ಬ ಆದರ್ಶ ಗಂಡ ಶ್ರೀರಾಮನಿಗೆ, ಒಬ್ಬ ಆದರ್ಶ ರಾಜ ಶ್ರೀರಾಮನಿಗೆ, ಒಬ್ಬ ಆದರ್ಶ ವೈರಿ ಶ್ರೀರಾಮನಾಗೆ ಇರಬೇಕು ಅಂತ. ನೀವು ಜೀವನದ ಯಾವುದೇ ಕ್ಷೇತ್ರವನ್ನು ನೀವು ತಗೊಳ್ಳಿ, ಆ ಎಲ್ಲ ಕ್ಷೇತ್ರಕ್ಕೆ ಆದರ್ಶ 1000 ವರ್ಷದ ನಂತರವೂ ನಮ್ಮನ್ನು ಅನೇಕ ಜನ, ನಮ್ಮಲ್ಲಿರುವಂಥ ಕೆಟ್ಟ ದುರ್ಬುದ್ಧಿ ಜೀವಿಗಳಿದಾರಲ್ಲ, ಅವರು ಇಷ್ಟೆಲ್ಲ ಮಾತಾಡಿದ ಮೇಲೆ ಕೂಡ ಆದರ್ಶ ಯಾರು ಹೇಳಿದರೆ ಅದು ಪ್ರಭು ಶ್ರೀರಾಮಚಂದ್ರ. ಇದನ್ನು ಜಗತ್ತಿನ ಜನ ಒಪ್ಕೊಂಡಿದ್ದಾರೆ. ಇದು ಭಾರತ ಮಾತ್ರ ಅಲ್ಲ. ನಾನು ಕೇಳಿದೆ, ಇಂಡೋನೇಷ್ಯಾ ಅಂತ ಒಂದು ದೇಶ ಇದೆ. ಆ ದೇಶದ ಜನ ಒಂದು 20-25 ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ನಾಟಕ ಸ್ಪರ್ಧೆ ನಡೀತಂತೆ. ಆ ನಾಟಕ ಸ್ಪರ್ಧೆಗೆ ಬೇರೆ ಬೇರೆ ದೇಶಗಳವರೆಲ್ಲ ಬಂದರೆ
ಇಂಡೋನೇಷ್ಯಾದ ಇದು ಬಂತು. ಇಂಡೋನೇಷ್ಯಾದಲ್ಲಿ 195 ಜನ ಮುಸಲ್ಮಾನರು. ಅವರು ಬಂದಾಗ ಅಲ್ಲಿದ್ದಂಥ ಸ್ವಾಗತ ಮಾಡುವಂಥವನು ಕೇಳಿದೆ, ಯಾವ ದೇಶವನ್ನು ಬಂದಿದ್ದೀರಾ ಅಂತ. ಇಂಡೋನೇಷ್ಯಾ. ಇವನು ಯೋಚನೆ ಇತ್ತು, ಇಂಡೋನೇಷ್ಯಾದಲ್ಲಿ ಮುಸಲ್ಮಾನರು ಇರೋದು ಮಾರ್ರೆ. ಆಮೇಲೆ ಇವರು ಕೇಳಿದ್ರೆ, ಏನು ನಾಟಕ ಏನು ಮಾಡ್ತೀರಾ? ರಾಮಾಯಣ ಅಂತೇಳಿ. ಇವನಿಗೆ ಇನ್ನೂ ಗಾಬರಿ ಆಯಿತು, ಮುಸಲ್ಮಾನರು ರಾಮಾಯಣ ನಾಟಕ ಮಾಡೋದು ಅಂತ. ಆದರೂ ಅವನಿಗೆ ಸ್ವಲ್ಪ ಇತ್ತು, 95% ಹಿಂದೂಗಳಿದ್ದಾರಲ್ಲ, ಹಿಂದೂಗಳು ಈ ನಾಟಕ ಮಾಡ್ತಾ ಇರ್ಬೋದು ಅಂತ. ಕೊನೆಗೆ ಇವನಿಗೆ ಹೇಳಿದೆ ಅಂತ, ಇದರಲ್ಲಿ ಎಷ್ಟು ಜನ ಮುಸಲ್ಮಾನರು, ಎಷ್ಟು ಜನ ಹಿಂದೂಗಳು? ಅವನು ಹೇಳಿದ, ಒಟ್ಟು ನಮ್ಮದು 103, ಅದರಲ್ಲಿ 100 ಜನ ಮುಸಲ್ಮಾನರು, 100 ಜನ ಹಿಂದೂಗಳು. ಇಂಡೋನೇಷ್ಯಾದಂಥ 195 ಜನ ಈ ಮುಸಲ್ಮಾನರು ಇರುವಂಥ ದೇಶ, ಅದು ರಾಮಾಯಣವನ್ನು ಮಾಡ್ತದೆ. ಇಲ್ಲಿ ನೆನ್ಪಿಟ್ಟುಕೊಳ್ಳಿ. ನಾನು ಹೇಳ್ತಾ ಇರೋದು, ಆ ದೇಶದ ಜನಕ್ಕೆ ಕೂಡ ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ ಇಷ್ಟು ಆಸಕ್ತಿ, ಇಷ್ಟು ಗೌರವ. ಅಲ್ಲಿ ರಾಮಾಯಣದ ನಾಟಕ ಮಾಡಬೇಕು ಅಂತ ಆದರೆ ಸೀತೆಯ ಪಾತ್ರ ಯಾರು ಮಾಡೋದು? ಇಲ್ಲಿ ಯಾರು ಮಾಡೋದು ಅಂತ ಕೇಳಿದ್ರೆ ಮೀಸೆ ಬೋಡಿಸಿ ಬಣ್ಣ ಹಾಕಿ ಸೀತೆ ಪಾತ್ರ ಮಾಡ್ಯಾನ. ಅಲ್ಲಿ ಇಲ್ಲ. ಅಲ್ಲಿ ಸೀತೆಯ ಪಾತ್ರ ಮಾಡಬೇಕಾದ್ರೆ ಆ ದೇಶದ ರಾಣಿ ಆಗಬೇಕು. ಯಾಕೆ ರಾಣಿ ಅಂತ ಕೇಳಿದರೆ, ಸೀತೆ ಅಂದರೆ ಜಗತ್ತಿನ ಅತ್ಯಂತ ಪವಿತ್ರ ಒಬ್ಬಳು ಪತಿವ್ರತೆ ಅವಳು. ಅದಕ್ಕೋಸ್ಕರ ಸೀತೆ ಪಾತ್ರ ಮಾಡಬೇಕಾದ್ರೆ ರಾಣಿ ಆಗಬೇಕು. ಇಂಥ ಗೌರವ ಜಗತ್ತಿನಾದ್ಯಂತ ಇದೆ ರಾಮನ ಬಗ್ಗೆ. ಅದಕ್ಕೋಸ್ಕರ ಇಲ್ಲಿ ರಾಮಾಯಣದ ಸತ್ರ ನಡೀತದೆ ಅಂತ ಹೇಳಿದಾಗ ಅದು ಭಾರಿ ಖುಷಿ, ಆನಂದ ಕೊಡುವಂಥ ಸಂಗತಿ. ರಾಮನೇ ಮತ್ತೊಮ್ಮೆ ಅವತಾರ ತಾಳಿ ಬರಬೇಕು ಅಂತ ಹೇಳುವ ರೀತಿಯಲ್ಲಿ ಆ ಕಾರ್ಯಕ್ರಮ ಆಗುತ್ತಾ? ಎಲ್ಲರ ಮನಸ್ಸಿನಲ್ಲಿ, ಎಲ್ಲರ ಮನೆಯಲ್ಲಿ, ಎಲ್ಲರ ಮಕ್ಕಳ ನಾಲಿಗೆಯಲ್ಲಿ ರಾಮನಾಮ ಜಪ ನಡೆಯುತ್ತಾ? ನಾವು ಕಲ್ಲಡ್ಕದಲ್ಲಿ ಶಾಲೆಯಲ್ಲಿ ಸ್ವಾಗತ ಮಾಡಬೇಕಾದ್ರೆ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿನೂ ಜೈ ಶ್ರೀರಾಮ್ ಅಲ್ಲ, ಒಂದು 20 ವರ್ಷ ಆಯ್ತು ಅಲ್ಲಿ ಜೈ ಶ್ರೀರಾಮ್ ಶುರುವಾಗಿ. ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ಒಂದು ಬೈಠಕ್ಕಿಗೆ. ಅಲ್ಲಿ ಉಪಹಾರಕ್ಕೆ ಕೂತ ಕೂಡಲೇ ಒಬ್ಬರು ಹೇಳಿದ್ರು, ನಿಮ್ಮ ಕಲ್ಲಡ್ಕದ ಜೈ ಶ್ರೀರಾಮ್ ಈಗ ಕೋಲ್ಕತ್ತಾವರೆಗೆ ಹೋಗಿದೆ ಅಂತ. ಈಗ ಕೋಲ್ಕತ್ತಾದಲ್ಲಿ ಜೈ ಶ್ರೀರಾಮ್, ಕಲ್ಕತ್ತಾದಲ್ಲಿ ಜೈ ಶ್ರೀರಾಮ್ ಮಾತ್ರ ಅಲ್ಲ, ಇಡೀ ದೇಶದಿಂದ ಕೋಟಿ ಕೋಟಿ ಜೈ ಶ್ರೀರಾಮ್ ಕಾಗದಗಳು ದೀದಿಗೆ ಹೋಗ್ತಾ ಉಂಟು ಅಲ್ಲಿಯ ಮುಖ್ಯಮಂತ್ರಿಗೆ. ಈಗ ನಿನ್ನೆಲ್ಲ ಮೊನ್ನೆ ಇವರು ಜಪಾನಿಗೆ ಹೋದರು. ಜಪಾನ್ನಲ್ಲಿದ್ದಂಥ ಜನ ಮೋದಿಯವರನ್ನು ಸ್ವಾಗತ ಮಾಡಿದ್ದು ಜೈ ಶ್ರೀರಾಮನಿಂದಲೇ. ರಾಮ ಬಿಟ್ಟು ಈ ದೇಶ ಇಲ್ಲ ಮಾರ್ಯಾರೆ. ರಾಮನನ್ನು ಬಿಟ್ಟು ಈ ದೇಶ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳ್ತಾರಲ್ಲ, ಗ್ರಾಮ ಅಂತ ಹೆಸರು ಬಂದದ್ದು ಹಾಗೆ ಅಂತ ಕೇಳಿದರೆ, ರಾಮ ಇದ್ದಾನೆ ಅದಕ್ಕೆ ಗ್ರಾಮ ಅಂತ. ಅಷ್ಟು ರಾಮ ಮತ್ತು ಈ ದೇಶ, ಈ ಮಣ್ಣು, ಈ ಸಂಸ್ಕೃತಿ, ಈ ಧರ್ಮ ಹಾಸುಹೊಕ್ಕಾಗಿರುವಂಥ ಸಂಗತಿ. ಅದಕ್ಕೋಸ್ಕರ ಈ ರಾಮಾಯಣ ಅದು ನಮ್ಮ ಮಕ್ಕಳಿಗೆ ಮುಟ್ಟುತ್ತಾ, ಮಹಾಭಾರತ ನಮ್ಮ ಮಕ್ಕಳಿಗೆ ಮುಟ್ಟುತ್ತಾ, ಭಗವದ್ಗೀತಾ ನಮ್ಮ ಮಕ್ಕಳಿಗೆ ತಲುಪುತ್ತಾ, ಅವರ ನಾಲಿಗೆಯಲ್ಲಿ ಅದು ಕುಣಿಯುತ್ತಾ, ಇದು ಆಗಬೇಕಾದಂಥ ಸಂಗತಿ. ಉಳಿದೆಲ್ಲ ಸಂಗತಿಗಳು, ವಿಜ್ಞಾನವ, ಗಣಿತವ, ಮತ್ತೊಂದು ಎಲ್ಲವೂ ನಡೀತೆ, ಅದೇನು ಭಾರಿ ದೊಡ್ಡ ಸಂಗತಿ ಅಲ್ಲ. ನಮ್ಮ ಮೂಲ ಚಿಂತನೆಗಳು, ಮೂಲ ವಿಚಾರಗಳು ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ತೇವಾ? ನಮ್ಮ ಪೀಳಿಗೆ ಆಯಿತು. ಇಷ್ಟು ವರ್ಷಗಳಲ್ಲಿ ಏನು ಸುತ್ತಮುತ್ತಲ ಒಂದು ಬದಲಾವಣೆ ತಾನೆ, ಸಣ್ಣ ಬದಲಾವಣೆ ಸಾಕು, ಅದು ಭಾರಿ ದೊಡ್ಡದು ನಾನು ತಿಳ್ಕೊಳ್ತೇನೆ. ಅವ್ರು ಹೇಳಿದ್ರು ಅಸ್ಪೃಶ್ಯತೆ ಇಲ್ಲ ನಮ್ಮಲ್ಲಿ. ಯಾರೋ ಒಬ್ಬ ಇವತ್ತು ದಲಿತನೋ ಉಳಿದಂಥವ್ರು ಅಥವಾ ಕೆಳಜಾತಿ ಅಂತ ಸಮಾಜ ಏನು ಗುರುತಿಸ್ತಾ ಇತ್ತೋ, ಅವನು ಬಂದರೆ ಮನೆ ಒಳಗೆ ಬರಬಾರ್ದು. ಮತ್ತೊಂದು ನಾನು ಹೇಳ್ತೇನೆ, 100ಕ್ಕೆ 100 ಸಂಘನೆ ಮಾಡಿರೋದು ಅದು. ಕಳೆದ 93 ವರ್ಷದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಮಹಾನ್ ಬದಲಾವಣೆ ತಂದಿದೆ. ತರಲಿಕ್ಕೆ ಕಾರಣ ಇಂಥದ್ದು. ಸಣ್ಣ ಪುಟ್ಟ ಒಂದು ಸಂಸ್ಥೆಗಳು ನೋಡಲಿಕ್ಕೆ ಇದು ಭಾರಿ ಸಣ್ಣದಿರ್ಬೋದು, ಒಂದು 10-20-25 ಮಕ್ಕಳಿರ್ಬೋದು. ಆದರೆ ಮಕ್ಕಳಿಂದ ಮನೆಗಳಲ್ಲಿ ಬದಲಾವಣೆ, ಮನೆಗಳ ಮುಖಾಂತರ ಸಮಾಜದಲ್ಲಿ ಬದಲಾವಣೆ. ನಾನು ಹೇಳ್ತಾ ಇರೋದು ಇದಕ್ಕೆ ಎಲ್ಲಿದೆ ಅವಕಾಶಗಳೆಲ್ಲಿದೆ ಹೇಳಿ. ಅವರಾಗ ಹೇಳಿದರು, ಅವರು ಹೇಳಿದರು, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ನಮ್ಮದೊಂದು ಮಾತಿದೆ. ಮನೆಯ ಮೊದಲ ಪಾಠಶಾಲೆ ಆಗಿದೆಯಾ? ನಮ್ಮ ಮನೆ ಪಾಠಶಾಲೆ ಆಗಿದೆಯಾ? ಫಿಲ್ಮ್ ಥಿಯೇಟರ್ ಆಗಿದೆ. ಅದು ಫಿಲ್ಮ್ ಥಿಯೇಟರ್, ಅಲ್ಲಿ ಟಿ ವಿ ಇದೆ, ಇನ್ನೊಂದಿದೆ, ಎಷ್ಟು ದೊಡ್ಡ ಟಿ ವಿ ಇಟ್ಟಿದೋ. ಈಗ ಅನೇಕ ಮನೆಗಳಲ್ಲಿ ಥಿಯೇಟರೇ ಉಂಟು, ನೀವು ನೋಡಿರ್ಬೋದು. ಥಿಯೇಟರ್ ಇಲ್ಲದೆ ನಿಮ್ಮಲ್ಲಿ ಥಿಯೇಟರ್ ಇಜ್ಜ ಅಂದರೆ ಇದು ಹೋಮ್ ಥಿಯೇಟರ್ ಅಂದರೆ ಮನೆ ಹೋಮ್ ಹೋಗಿ ಥಿಯೇಟರ್ ಆಗಿದೆ ಅಲ್ಲ. ಆ ಮನೆಯಲ್ಲಿ ಶಾಲೆ ಆಗುವುದು ಹೇಗೆ? ತಾಯಿ ಗುರು ಆಗಿದ್ದಾಳ, ಅವಳಿಗೆ ಪುರ್ಸೊತ್ತೆ ಇಲ್ಲ. ಅವಳಿಗೆ ತಾಯಿ ಮಗುವಿಗೆ ಹೇಳಿಕೊಂಡಂಥದ್ದು ಏನಿದೆ ಹೇಳಿ? ಎಷ್ಟು ಅಕ್ಕರೆಯಿಂದ
ನನಗೆ ಅನೇಕ ಸಲ ಅನಿಸ್ತದೆ, ಇವತ್ತು ವಿಜ್ಞಾನ ಇಷ್ಟು ಮುಂದಕ್ಕೆ ಹೋಗಿದೆ ಮಾರಾರೆ. ಈ ತಾಯಿ ಮಗುವನ್ನು ಹೆಗಲ ಮೇಲೆ ಎತ್ತಿಕೊಂಡು ಹೋಗ್ತದಲ್ಲ, ಎಲ್ಲವನ್ನು ನೆನಪಿಟ್ಕೊಳ್ಳಿ. ರಷ್ಯಾ ಮತ್ತು ಜರ್ಮನಿ ವಿಶೇಷವಾಗಿ ಅವರು ಸಂಶೋಧನೆ ಮಾಡ್ತಾರೆ, ನಮ್ಮ ಭಾರತದ ಹಿಂದೂಗಳು ಹೀಗೆ ಯಾಕೆ ಮಾಡ್ತಾರೆ ಅಂತ. ಯಾಕೆ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಹೆಗಲ ಮೇಲೆ ಆ ಮಗುವನ್ನು ಎತ್ತಿಕೊಂಡಾಗ ಆ ತಾಯಿಯ ಬಿಸಿ ಮಗುವಿಗೆ ತಟ್ಟಬೇಕು ಅಂತ. ಎರಡನೇದು, ಎದೆ ಹಾಲು ಯಾಕೆ ಕೊಡ್ತಾರೆ? ಅದು ಯಾಕೆ ಬಾಟ್ಲು ಹಾಲು ಕೊಡೋದಿಲ್ಲ? ಒಂದು ಎದೆ ಹಾಲು ಒಳ್ಳೆಯದು ಅಂತ ಹೇಳುವಂಥದ್ದು. ಎರಡನೇದು ಅವರು ಹೇಳೋದೇನು ಅಂತ ಕೇಳಿದರೆ, ತಾಯಿ ಎದೆ ಹಾಲು ಕೊಡ್ತಾ ಇರಬೇಕಾದ್ರೆ ಹೃದಯದ ಬಡಿತ ಉಂಟಲ್ಲ, ಆ ಹೃದಯದ ಬಡಿತ, ತಾಯಿಯ ಹೃದಯದ ಬಡಿತ ಮಗುವಿಗೆ ಮುಟ್ತದೆ. ತಾಯಿ ಮಗುವಿನ ಸಂಬಂಧ ಬೆಳೆಯುವುದು ಅದರಿಂದ ಅಂತ. ಇವತ್ತು ನಾವು ಅದನ್ನೆಲ್ಲ ಬಿಟ್ಟು ಎಂಥದ್ದು ಉಂಟಲ್ಲ ಮಾರೆ, ಮಗುವನ್ನು ಕರ್ಕೊಂಡು ಹೋಗುದು. ಎಂಥ ಗತಿಗೆಟ್ಟು ಅವಳಿಗೆ, ಅವಳು ಹೆತ್ತದ್ದು ಯಾಕೆ? ಒಂದು ಮಗುವನ್ನು ಎತ್ತಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತಾರೆ, ಅವಳು ಎತ್ತಿ ಹಿಡಿದು ಯಾಕೆ ಮಾರ್ಯಾರೆ? ಅದಕ್ಕೂ ಮಗುವಿಗೆ ಸಂಬಂಧ ಉಂಟಾ? ಇಲ್ಲ, ಸಂಬಂಧ ಇಲ್ಲ. ಈಗೆಲ್ಲ ಇದು ಶುರುವಾಗಿದೆ ಅಂತ, ಸಣ್ಣ ಮಕ್ಕಳಿಗೆ ಬೇಬಿ ಸಿಟ್ಟಿಂಗ್. ಬೇಬಿ ಅಮ್ಮನ ತೊಡೆ ಮೇಲೆ ಸಿಟ್ಟಿಂಗ್ ಇಲ್ಲ, ಈಗೆಲ್ಲ ಇಲ್ಲಿ ಸಿಟ್ಟಿಂಗ್. ಈಗ ನಾನು ಹೇಳಿದೆ, ಎಲ್ಲಿದೆ ಸಂಬಂಧ? ಎಲ್ಲಿದೆ? ನೀವು ಮತ್ತೆ ಆಮೇಲೆ ದೊಡ್ಡದಾದ ಮೇಲೆ ನೀವು ಮಗು ನಾನು ಹೇಳಿದಾಗೆ ಕೇಳಬೇಕು ಅಂತ ಇಚ್ಛೆ ಮಾಡಿದರೆ ಮಗು ಕೇಳುದು ಹೇಗೆ? ಯಾವುದೋ ಕೆಲಸದವಳೆ ಅನ್ನ ಕೊಡೋದು, ಕೆಲಸದವಳೆ ನೀರು ಕೊಡೋದು, ಕೆಲಸದವಳೆ ಸ್ನಾನ ಮಾಡಿಸೋದು, ಕೆಲಸದವಳೆ ಪಾಯ್ಖಾನೆ ಆದರೆ ಕುಂಡ ತೊಳೆಯೋದು, ಎಲ್ಲ ಕೆಲಸದವಳೆ. ಹೌದಲ್ಲ? ನೀವು ಅಮ್ಮನ ಪ್ರೀತಿಯಲ್ಲಿದೆ, ಅಮ್ಮನ ಪ್ರೀತಿಯಲ್ಲಿ ಇಂಥ ಮನೆಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ, ಇಂಥ ಮನೆಗಳು ನಿರ್ಮಾಣ ಆಗ್ತಾ ಇದೆ. ಅದನ್ನು ಬದಲು ಮಾಡುವಂಥ ಕೆಲಸ ಅದು ಶಿಶು ಮಂದಿರ. ಇಲ್ಲಿ ಬಂದಂಥ ತಾಯಂದರಿಗೆ ನಾವು ಆ ಸಂಸ್ಕಾರ ಕೊಡುವಂಥದ್ದು, ಇಲ್ಲಿ ಬಂದಂಥ ಮಕ್ಕಳ ಮನೆಯಲ್ಲಿ ಆ ಸಂಸ್ಕಾರ ಕೊಡುವಂಥದ್ದು. ಅದಕ್ಕೋಸ್ಕರ ನಮಗೆ ಶಿಶು ಮಂದಿರ ಬೇಕಾಗಿರುತ್ತೆ. ಸುಮ್ಮನೆ ಅಲ್ಲೆಲ್ಲ ಮಾಡಿದಾಗ ಕಿಂಡರ್ ಗಾರ್ಡನ್ ಇನ್ನೊಂದು ಎಂಥರ ಮಾಡಿ ನಮಗೆ ಸಂಬಂಧ ಇಲ್ಲದೆ ಅಲ್ಲಿ ಬಂದವರಿಗೆ ಒಂದು 4 ಏನಾದ್ರು ಕೊಟ್ಟು ಏನಾದ್ರು ಸರ್ಕಸ್ ಮಾಡಿ ಅಲ್ಲ. ಅದಕ್ಕೋಸ್ಕರ ಈ ಬದಲಾವಣೆ ತಂದು ನಮ್ಮ ನಿತ್ಯ ಜೀವನದ ಚಕ್ರವನ್ನು ಬದಲಾವಣೆ ಮಾಡಬೇಕು ಅಂತ. ಇವತ್ತಿನ ಜೀವನದ ಚಕ್ರ ಬದಲಾಗಬೇಕು. ಅದು ಮತ್ತು ಹಿಂದಿನ ಕಾಲದಲ್ಲಿ ನಮ್ಮ ಧರ್ಮ ಸಂಸ್ಕೃತಿ ಏನಿದೆ, ವಿಜ್ಞಾನ ತಗೊಳ್ಳೋಣ. ವಿಜ್ಞಾನವನ್ನು ನಾನು ಬಿಡಬೇಕು ಅಂತ ಎಂದೂ ಹೇಳೋದಿಲ್ಲ. ವಿಜ್ಞಾನ ಇವತ್ತು ಈರಪ್ಪಣ್ಣ ನಾನು ಅಂದಿಟ್ಟು ರೈಲು ಮೀನಿ ಪೋಯರಿಜ್ಜಿ, ವಿಮಾನ ಮೀನಿ ಪೋಯರಿಜ್ಜಿ ತಗೊಂಡು ದುಂಬಿಜ್ಜಾಂಡು ಇಲ್ಲ. ವಿಜ್ಞಾನವನ್ನು ಏನು ತಗೊಳ್ಬೇಕು, ಅದರದ ಹಳಿ ಯಾವುದು ಇರಬೇಕು, ಅದರ ಅಡಿಪಾಯ ಯಾವ್ದು ಇರಬೇಕು, ಅದು ನಮ್ಮ ಧರ್ಮ. ನಾನು ಅದಕ್ಕೆ ಹೇಳಿದ್ದು, ಮೋದಿಯವರು ಅಲ್ಲಿ ಹೋಗಿದ್ದಾರೆ, ವಿಮಾನದಲ್ಲಿ ಹೋದದ್ದು, 2 ಪ್ರಶ್ನೆ ಇಲ್ಲ. ಅಲ್ಲಿ ಹೋಗಿ ಮಾತಾಡುವಾಗ ಬೇರೆ ಬೇರೆ ಎಲ್ಲ ಇದ್ದಾಗಲೇ ಮಾತಾಡಿರೋ ಭಾಷೆ ನನ್ನದು, ಮತ್ತು ವ್ಯವಸ್ಥೆ ನನ್ನದು, ಸಂಪ್ರದಾಯ ನನ್ನದು, ನನ್ನ ಸಂಪ್ರದಾಯನೂ ಬಿಡುವುದಿಲ್ಲ. ಆ ರೀತಿಯ ಜೀವನ ಪದ್ಧತಿ ಬರಬೇಕು ಅಂತ ಹೇಳೋ ದೃಷ್ಟಿಯಿಂದ ನಮ್ಮ ಶಿಶು ಮಂದಿರ. ಈ ಪದ್ಧತಿಗಳು ಇದು ಹಳೆ ಕಾಲದ್ದು ಅಂತ ಯೋಚನೆ ಮಾಡಬೇಡಿ. ಅವರಿಗೆ ಹೇಳ್ತಾರೆ, ವಿದೇಶದಲ್ಲಿದ್ದಂಥ ಜನ ಹೇಳ್ತಾರೆ, ಈ ಸಂಪ್ರದಾಯ ಯಾಕೆ ಮಾಡ್ತಾ ಇದ್ದಾರೆ ಭಾರತದವರು ಅಂತ ಕೇಳಿದರೆ, ಇದನ್ನು ಮಾಡಿದರೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಿರ್ಮಾಣ ಆಗ್ತದೆ, ಸಕಾರಾತ್ಮಕ ಆದಂಥ ಒಂದು ಶಕ್ತಿ ನಿರ್ಮಾಣ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ. ನಮಗಿದ್ರ ಸಂಗತಿ ನಮಗೆ ಗೊತ್ತಿಲ್ಲ, ನಾವು ಅದನ್ನು ಬಿಟ್ಟಾಗಿದೆ. ಅಪ್ಪ ಹೇಳಿದ್ದಾರೆ ಅಂತ ಮಗ ಮಾಡೋದು, ಮಗ ಹೇಳಿದ್ದಾರೆ ಅಂತ ಮಗ ಮಾಡೋದು. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ನಮಗೆ ನಮ್ಮ ಅಪ್ಪನ ಬಗ್ಗೆ ಅಜ್ಜನ ಬಗ್ಗೆ ಶ್ರದ್ಧೆ, ನಾವು ಬದುಕಿ ಬಂದಿರೋದೇ ಶ್ರದ್ಧೆ ಆಧಾರದ ಮೇಲೆ. ಅಪ್ಪನ ಹತ್ರ ಪ್ರಶ್ನೆ ಮಾಡಲಿಲ್ಲ. ಬೆಳಿಗ್ಗೆ ಎದ್ದು ದೇವರಿಗೆ ನಮ್ಮ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಯಾಕಪ್ಪ ಯಾವುದು ಹೇಳು ಇದು ಹೇಳು ನಾವು ಕೇಳಲಿಲ್ಲ. ಅಪ್ಪ ಮಾಡೋದು ಸರಿ ಅಂತ ನಮ್ಮ ನಂಬಿಕೆ ಇದೆ. ಇವತ್ತು ಅಪ್ಪ ಮಾಡೋದರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಈ ಸಮಸ್ಯೆ ನಿರ್ಮಾಣ ಆಗಿರುತ್ತೆ. ಅವನಿಗೆ ವಿಜ್ಞಾನದ ಉದಾಹರಣೆ ಕೊಡಬೇಕು, ಇಲ್ಲ ಅವನು ಒಪ್ಪೋದಿಲ್ಲ. ಹೇಗೆ ಅದಾಗೋದು? ನಮ್ಮ ಸಂಪ್ರದಾಯದಲ್ಲಿ ಇಷ್ಟು ಸಂಗತಿಗಳು ನಡ್ಕೊಂಡು ಬಂದಿದೆ. ಈಗ ಅದನ್ನು ಹೊರಗಿನವ್ರು ಹೇಳ್ತಾರೆ ಅದು ವೈಜ್ಞಾನಿಕವಾಗಿ ಅವರು ಮಾಡ್ತಾರೆ. ನಮಸ್ಕಾರ, ಅಲ್ಲಿಗೆ ನಮಸ್ಕಾರ, ತಂದೆ ತಾಯಿಗೆ ನಮಸ್ಕಾರ, ದೀಪ ಇಡುವುದು, ಸಂಜೆ ಮುಸ್ಸಂಜೆ ಇದು ಮಾಡೋದ್ರಿಂದ ಮನೆಯಲ್ಲಿ ಎಂಥ ಒಂದು ಪಾಸಿಟಿವ್ ಎನರ್ಜಿ ನಿರ್ಮಾಣ ಆಗ್ತದೆ. ಅಂಥ ಪಾಸಿಟಿವ್ ಎನರ್ಜಿ ನಾವು ಹೋಗಿ ಯಾವ ಮನೆಯಲ್ಲಿ ಹರಿಕತೆ ಮಾಡ್ತೇವೋ, ರಾಮಾಯಣ ಸತ್ರ ಮಾಡ್ತೇವೋ ಅಲ್ಲಿ ನಿರ್ಮಾಣ ಆಗ್ತದೆ. ಅದಕ್ಕೆ ಅವ ನಿರ್ಮಾಣ ಆದ ಬತ್ತದ ಮಾತು ಮಲ್ಪಿ ಒಂಜಿ ಎಂಚ ಬಜ್ಜಿಲ ಸಜ್ಜಿಗೆನ ಕೊಡ್ತು, ಅದು ಬೇಡ. ಅದಕ್ಕೆ ನಾನು ಮೊನ್ನೆ ಹೇಳಿ 1 ಲಕ್ಷ ರೂಪಾಯಿ ಕೊಡೋರು ಯಾರು ಹುಡುಕಿ 32 ಜನ 1 ಲಕ್ಷ ರೂಪಾಯಿ ಕೊಡೋರು ಮನೆ ಸಿಗ್ತದ? ಅಕಸ್ಮಾತ್ ಆಗಲಿ ಒಂದು 50,000 ರೂಪಾಯಿ ಕೊಡೋರು ಸಿಗ್ತಾರ? ಸುಮ್ಮನೆ ಯಾಕೆ ಹೋಗ್ಬೇಕಂತ, ಸುಮ್ಮನೆ ಅವರ ಗಂಟ್ಲು ಇದು ಮಾಡಿಕೊಂಡು ಹಾಳು ಮಾಡಿಕೊಂಡು ಯಾಕೆ ಹೋಗಬೇಕು? ಇದರ ಮುಖಾಂತರ ಅವ್ರು ಹೇಳಿದರು ರಾಮನ ಹೆಸರಿನ ಹಣ ಮಾಡೋದು. ರಾಮನ ಹೆಸರಿನಲ್ಲಿ ಹಣ ಮಾಡೋದಲ್ಲ, ರಾಮನ ಹೆಸರಿನಲ್ಲಿ ಅವನಿಗೆ ಪುಣ್ಯ ಕೊಡೋದು. ಹಣ ಮಾಡೋದು ಅಂತ ಯಾರು ಹೇಳಿದ್ರು? ನಾವು ಹಣ ಮಾಡ್ಲಿಕ್ಕೆ ಹೋಗಿದ, ರಾಮನ ಹೆಸರಿನಲ್ಲಿ ಅವನಿಗೆ ಪುಣ್ಯ ಕೊಟ್ಟಿದೆ, ಪುಣ್ಯಕ್ಕೋಸ್ಕರ ನೀನು ಹಣ ಕೊಡು.
ನೀನು ಹಣವನ್ನು ಬ್ಯಾಂಕಿನಲ್ಲಿ ಇಟ್ಟು ಬಡ್ಡಿ ಎಷ್ಟಾಯಿತು ಅಂತ ದಿನ ಪಾಸ್ ಪುಸ್ತಕ ತುಸುಪುನಿ ಬಡ್ಡಿ ಇತ್ತು, ಅದು ಬೇಡ. ಒಂದು ಸ್ವಲ್ಪ ಆ ಬಡ್ಡಿ ಇಲ್ಲಿಗೆ ಬರಲಿ. ಅದಕ್ಕೋಸ್ಕರ ನಾನು ಹೇಳಿದೆ, ಯಾರಾದರೂ ಆ ರೀತಿ ಕೊಡುವಂಥವ್ರನ್ನ ಆಯ್ಕೆ ಮಾಡಿ. ಇಷ್ಟೆಲ್ಲ ನಾವು ಬೋಧನೆ ಮಾಡಿ ನೀನು ಸಾಯ್ಲಿಕ್ಕೆ ಹೋಗೋ, ಸತ್ತ ಮೇಲೆ ನೀನು ಹಣ ಕೊಂಡೋಗ್ಲಿಕ್ಕಿಲ್ಲ, ಮತ್ತೊಂದು ಏನು ಹೇಳಿದ್ರು ಅವನಿಗೆ ಆಸೆ ಯಾನು ಫೋನಾಗ 10 ರೂಪಾಯಿ ಅಂತ ಆ ಹಣವನ್ನು. ಇದು ಒಂದು, ಅದಕ್ಕೋಸ್ಕರ ಹಣ ಕೊಡಲಿಕ್ಕಿದೆ. ಎರಡನೇದ್ದು, ಕೊಟ್ಟರೆ ಯಾವುದಕ್ಕೆ ಕೊಡಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಯಾವುದಕ್ಕೆ ಕೊಡೋದು ಅಂತ ಕೇಳಿದರೆ, ಗಣೇಶೋತ್ಸವದ ಇದರಲ್ಲಿ ಒಂದು ಟ್ಯಾಬ್ಲ ಮಾಡ್ತಾರೆ. ಈ ಸತಿ ನಿನ್ನ ನನ್ನಲ್ಲ ಅವರು ಎನ್ನ 1 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ. ನನಗೆ ಆಶ್ಚರ್ಯ, 5 ಲಕ್ಷ ರೂಪಾಯಿವರೆಗೆ ಒಂದೊಂದು ಟ್ಯಾಬ್, ಅದು ಹೆಚ್ಚು ಕೊಡ್ತಾರೆ ಗೊತ್ತಿಲ್ಲ ನನಗೆ. 5 ಲಕ್ಷ ರೂಪಾಯಿ ನಾನು ಕೊಡಲೇಬಾರ್ದು ಅಂತ ಹೇಳಿದೆ. ನಮ್ಮ ಆದ್ಯತೆ ಯಾವುದಕ್ಕೆ ಅಂತ ಕೇಳಿದ್ದು ನಾನು. ನಮ್ಮ ಸಾಮಾಜಿಕ ಚಿಂತನೆ ಮಾಡುವಂಥ ವ್ಯಕ್ತಿ ಅವನು ಇದಕ್ಕೆ ಕೊಡಬೇಕು. ಇದು ಸಾಮಾಜಿಕ ಚಿಂತನೆ. ಈಗ ನಾವು ಕಲ್ಲಡ್ಕದಲ್ಲಿ ಕಳೆದ ವರ್ಷದಿಂದ ಸ್ವಲ್ಪ ಬದಲು ಮಾಡಿದ್ದೇವೆ. ಗಣೇಶೋತ್ಸವ ಕಳೆದ ವರ್ಷದ ನಾವು ಮಾಡಿದ್ದೇವೆ. ದೇವರದಲ್ಲಿ ಕುಣಿತ ಭಜನೆ 10 ತಂಡ ಮಾಡಿದ್ದೇವೆ. ನಮ್ಮ ಕಾಲೇಜಿನ ಮಕ್ಕಳು ಅವರು ಇವರೆಲ್ಲ ಸೇರಿ 10 ವೈರಲ್ ಆಗಿ ಹೋಗಿದೆ. ನೆನಪಿಟ್ಟುಕೊಳ್ಳಿ, 11 ಲಕ್ಷ ಜನ ಅದನ್ನು ನೋಡಿದ್ದಾರೆ ಇಡೀ ಜಗತ್ತಿನಾದ್ಯಂತ. ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಹಣವನ್ನು ಇದಕ್ಕೆ ಕೊಡಿ. ಈ ಸರ್ತಿ ಟ್ಯಾಬ್ಲು ಇಲ್ಲ ಮಾರ, ನಮ್ಮದು ಕುಣಿತ ಭಜನೆ ಅಂತ. ಮಧುರಿಂಗಿ ದೊಡ್ಡ ಸೀಕು. ಅದು ಒಂದು ಕ್ರಮ ಇತ್ತು ಮೊದಲಿನದರಲ್ಲಿ. ಆ ಕ್ರಮ ಬಿಡಬೇಕು ಅಂತ ನಾನು ಹೇಳೋದಿಲ್ಲ, ಆದರೆ ಅದು ಸೀಕಾಗಿ ಪರಿಣಾಮ ಆಗಿದೆ. ಆ ದಿವಸ ಏನು ಕುಣಿಯುದು, ಕುಣಿದು ಬಚ್ಚುವಾಗ ಕುಣಿಯುದು, ಆಮೇಲೆ ಕುಣಿಯುದು. ಅದೇ ಸರ್ಕಸ್ ಆಗಿದ್ದು ಆಗಿ ಕೊನೆಗೆ ಬೀಳುದು. ನಾನು ಹೇಳಿದ ಮನೆಯ ಕತೆ ಎಂಥದ್ದು. ಆ ಮನೆಯಲ್ಲಿ ಹುಡುಗ ಇರ್ತಾನೆ, ಹುಡುಗಿ ಇರ್ತಾರೆ, ಇನ್ನೊಬ್ಬರೇ ಇರ್ತಾರೆ. ಅವರು ಈ ಕುಣಿಯೋದನ್ನು ನೋಡಿದರೆ ನನಗೆ ನಾಳೆ ಕುಡಿಬೇಕು ಅಂತ ಕಾಣೋದಿಲ್ಲ. ನಾನು ಹೇಳಿದೆ ಇದಕ್ಕೆ ಖರ್ಚು ಮಾಡ್ತಾರೆ, ಕಾಂಡಬಟ್ಟ ಲಕ್ಷಗಟ್ಟಲೆ ಖರ್ಚಿದ್ದಾರೆ. ಡಿ ಜೆ ಹಾಕೋದು, ಅಲ್ಲಿ ಸುತ್ತಮುತ್ತಲಿದ್ದವರು ಮತ್ತೆ ಬದುಕಲಿಕ್ಕಿಲ್ಲ, ಅದೇ ಸಹ ರಾತ್ರಿ ನಿದ್ರೆ ಮಾಡಲಿಕ್ಕಿಲ್ಲ. ಈಗ ನಮ್ಮಲ್ಲಿ ಒಂದು ಸ್ವಲ್ಪ ಶುರುವಾಗಿದೆ. ನೀವು ಇದು ಮಾಡಬೇಡಿ, ಡಿ ಜೆ ಹಾಕ್ಬೇಡಿ, ಇದು ಮಾಡಿ ನಾವು ಕುಣಿತ ಭಜನೆ ಇವರು ಬರ್ತೇವೆ. ನಿಮ್ಗೆ ಏನಾದ್ರು ಒಂದು ಕಾರ್ಯಕ್ರಮ ಆಗಬೇಕಾದಲ್ಲ, ದೇವರ ನಾಮದಲ್ಲಿ ಒಂದು ಕುಣಿತ ಭಜನೆ ಆಗ. ನಾನು ಹೇಳಿದೆ ಬದಲು ಮಾಡಿ ಅಂತ. ನಾವು ಪಾಶ್ಚಾತ್ಯೀಕರಣಕ್ಕೆ ಹೋಗೋದು ಬೇಡ ಅಂತ, ಅದನ್ನು ಬದಲು ಮಾಡಿ ನಮ್ಮದರಲ್ಲಿ ನಿಜವಾದ ಚೈತನ್ಯ ಇರುವುದು. ದೇವರ ಹತ್ತಿರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಒಂದು ಅದ್ಭುತ ಒಂದು ಶಕ್ತಿ ಅದು ಭಜನೆಯಲ್ಲಿದೆ. ಅದಕ್ಕೋಸ್ಕರ ಅಂಥ ಭಜನೆಯನ್ನು ನಾವು ಮಾಡ್ತೇವೆ. ನಾಳೆ ದೇವರ ಕಾರ್ಯ, ಮದುವೆ ಅಂದರೆ ಅದು ದೇವರ ಕಾರ್ಯ, ಅದು ಒಂದು ಪವಿತ್ರವಾದಂಥ ಒಂದು ಸಂಬಂಧದ ಕಾರ್ಯ. ಅದಕ್ಕೋಸ್ಕರ ಹಿಂದಿನ ದಿನ ನನ್ನ ಮನೆ ಹೇಗೆ ತಯಾರಾಗಬೇಕು, ನನ್ನ ಮದುಮಗಳು ಹೇಗೆ ತಯಾರಾಗಬೇಕು, ಅಥವಾ ಮದುಮಗ ಹೇಗೆ ತಯಾರಾಗಬೇಕು, ಇದನ್ನು ಯೋಚನೆ ಮಾಡೋದು ಬೇಡ. ಅಂಥ ಕಾರ್ಯಗಳು ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಈ ಕಾರ್ಯ ನಡೀತಾ ಇರೋದು. ಅದಕ್ಕೋಸ್ಕರ ಇಂಥ ಒಂದು ಮನೆಯಲ್ಲಿ ನಾವು ಮಾಡೋದರ ಮುಖಾಂತರ ಅಲ್ಲಿ ಒಂದು ಅದ್ಭುತವಾದಂಥ ಒಂದು ಚೈತನ್ಯ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರ ನೀವು ಹಣ ಕೊಡಬೇಕು ಅಂತ. ಹಣ ಕೊಡೋದು ಅದು ದೇವರ ಕಾರ್ಯಕ್ಕೆ ನಾವು ಕೊಡ್ತಾ ಇರುವಂಥ ಒಂದು ಫಲ. ಕೊನೆಗೆ ಒಂದು ಪ್ರಸಾದ ಅಂತ ಕೊಡ್ತೇವಲ್ಲ, ಆ ಪ್ರಸಾದದ ರೀತಿಯಲ್ಲಿ ನಮಗೆ ಸಿಕ್ಕಬೇಕು ಅದು. ಅದಕ್ಕೋಸ್ಕರ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಇರೋವಂಥದ್ದು. ಸುಮ್ಮನೆ ನೀವು ಏನೊಂದು 500 ರೂಪಾಯಿ ಕೊರಪೆ ಬೇಡ, ನಿಮ್ಮ ಮನೆಗೆ ಬರೋದಿಲ್ಲ. ನೀವು 500 ರೂಪಾಯಿ ತಂದು ಇಲ್ಲಿ ಕೊಡಿ, ಏನು ತಲೆಬಿಸಿಲ್ಲ. ಇಲ್ಲಿ ಕೊಟ್ಟದ್ದಂತೆ ಕೊಡ್ತೇವೆ ನಾವು. ಇಲ್ಲಿ 1 ರೂಪಾಯಿ ಕೊಟ್ಟರು ನಾವು ತಗೊಳ್ತೇವೆ. ನಾಡ್ದು ಪೂಜೆ ಮಾಡಿಸಬೇಕು, ಪುಂಡರೀಕಾಕ್ಷರ ಬರಬೇಕು, ಆ ರಾಮಾಯಣದ ಹರಿಕಥೆ ಆಗಬೇಕು ಅಂತ ಹೇಳಿದರೆ ಹಣ ಕೊಡಲೇಬೇಕು. ಆ ಹಣವನ್ನು ಈ ಕಾರ್ಯಕ್ಕೋಸ್ಕರ ಉಪಯೋಗ ಮಾಡಿದೆ. ಅದರಲ್ಲಿ ಒಂದೊಂದು ಪೈಸೆ ಕೂಡ ಈ ಕಾರ್ಯಕ್ಕೋಸ್ಕರ ಉಪಯೋಗ ಆಗ್ತದೆ. ಅದಕ್ಕೋಸ್ಕರ 2 ಕಾರ್ಯ, ಸ್ವಂತ ಕಾರ್ಯ ಮತ್ತು ಸಮಾಜದ ಕಾರ್ಯ. ಸುಖಂಕುಲಾನು ಆಚಾರಂಕುಲಾನು ಅಂತ ಒಂದು ಮಾತಿದೆ. ಹಾಗೆ ನನ್ನ ಸುಖಕ್ಕೂ ಹೌದು ಒಂದು ಆಚಾರ, ಇಲ್ಲಿ ಒಂದು ಆಚಾರ ಬೆಳೀಲಿಕ್ಕೋಸ್ಕರ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕು. ಅಂಥವರನ್ನು ನಿಮ್ಮ ಮಧ್ಯದಲ್ಲಿ ಇದ್ದೀರಾ ನೀವು, ಅಕಸ್ಮಾತ್ ಇನ್ನು ನನ್ನಿಂದ ಆಗೋದಿಲ್ಲ, ಇನ್ಯಾರನ್ನಾರು ಯೋಜನೆ ಮಾಡ್ಬೋದಾ, ಆ ಮುಖಾಂತರ ಇಲ್ಲಿ ಆಗಬೇಕು ಹಣ ಸಂಗ್ರಹ. ಯಾಕೆಂದರೆ ರಾಮನ ಕಾರ್ಯವನ್ನೇ ಮಾಡೋದು. ಅಲ್ಲಿ ರಾಮಾಯಣದ ಪ್ರವಚನ, ಇಲ್ಲಿ ರಾಮನ ಕಾರ್ಯ, ನೇರ ರಾಮನ ಕಾರ್ಯ. ಅವರು ಹೇಳಿದ್ರಲ್ಲ, ಇಲ್ಲಿ ಲವಕುಶರನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಇದು. ಅಂಥ ಒಂದು ಆಶ್ರಮ ಇದು. ಅದಕ್ಕೋಸ್ಕರ ಅಂಥವರನ್ನು ನಿರ್ಮಾಣ ಮಾಡುವಂಥ ಕಾರ್ಯ. ನನ್ನ ಮನೆಯಲ್ಲಿ ಆ ವಯಸ್ಸಿನ ಮಕ್ಕಳು ಇಲ್ಲ ಅಂತ ನೀವು ಹೇಳ್ಬೋದು, ತೊಂದರೆ ಇಲ್ಲ. ಮುಂದಿನ ಪೀಳಿಗೆ ಪಕ್ಕದ ಮನೆಯಲ್ಲಾದರೂ ಆ ಮಗು ಇದ್ದರೆ, ಆ ಮಗು ಒಳ್ಳೆಯದಾದರೆ ನಮಗೆ ಒಳ್ಳೆಯದಾಗ್ತದೆ. ನಾವು ಅನೇಕ ಬಾರಿ ಯೋಚನೆ ಮಾಡ್ತೇವಲ್ಲ, ಸುತ್ತಮುತ್ತಲಿನವರು ಚೆನ್ನಾಗಿದ್ದರೆ ನಮ್ಮ ಮನೆ ಅದು ಬೆಳಗ್ತದೆ.
ಸುತ್ತಮುತ್ತಲವರು ಬಟಿಂಗ್ ಆಗಿದ್ದರೆ ನಮ್ಮ ಮನೆ ಬದುಕುದು ಹೇಗೆ? ಅದಕ್ಕೋಸ್ಕರ ಅಂಥ ಮಕ್ಕಳನ್ನು ತಯಾರು ಮಾಡುವಂಥ, ಅದಕ್ಕೆ ಬೇಕಾದಂಥ ಶಿಕ್ಷಣವನ್ನು ಕೊಡುವಂಥ ಕೆಲಸ ಶಿಶು ಮಂದಿರ ಮಾಡ್ತಾ ಇರೋದು. ಅದಕ್ಕೆ ನಿಮ್ಮ ಸಹಕಾರ, ಬೆಂಬಲ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೇಕು. ನೀವು ಅದಕ್ಕೆ ಪಟ್ಟಿ ಮಾಡಿ ನಾವೆಷ್ಟು ಕೊಡ್ತೇವೆ ಅಂತ ಯೋಜನೆಯನ್ನು ಮಾಡಿ ಯೋಜನೆ ಮಾಡ್ತೇವೆ. ಯೋಜನೆ ಮಾಡಿ ಅದನ್ನು ಕಾರ್ಯಗತಗೊಳಿಸ್ತೇವೆ. ಪರಿಶ್ರಮದಿಂದ ಮನಪೂರ್ವಕವಾಗಿ ಮಾಡಿದಂತಹ ಯಾವ ಕೆಲಸ ಕೂಡ ಅದು ವಿಫಲ ಆಗುವುದಿಲ್ಲ ಎನ್ನುವಂಥದ್ದು ನಮಗೆ ಅನುಭವಕ್ಕೆ ಬಂದಿದೆ. ಈ ಒಂದು ಶಿಶು ಮಂದಿರ ಡಾಕ್ಟರ್ ಹಿರೇಗಾರ್ ಜನ್ಮ ಶತಾಬ್ದಿಯ ವರ್ಷದಿಂದ ಆರಂಭವಾಗಿ ಅದೆಷ್ಟು ಶಿಶು ಮಂದಿರಗಳು ಆರಂಭವಾದವು, ಬೇರೆ ಬೇರೆ ಕಾರಣಗಳಲ್ಲಿ ನಿಂತು ಹೋಯಿತು. ಈ ಶಿಶು ಮಂದಿರ ಇಷ್ಟು ಮಟ್ಟಿಗಾದರೂ ಬೆಳೆಯಲಿಕ್ಕೆ ಕಾರಣ ಅದರ ಹಿಂದೆ ಇರತಕ್ಕಂತಹ ಕೆಲವು ಕಾರ್ಯಕರ್ತರು. ಬಹಳ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾವು ಎಷ್ಟು ಹೇಳ್ಬೋದು, ತತ್ವ ವಿಚಾರ ಎಲ್ಲ ಸರಿ. ಒಂದು ಪ್ರಾಜೆಕ್ಟಿನ ಹಿಂದೆ, ಒಂದು ಸಂಘಟನೆ, ಒಂದು ಸಂಸ್ಥೆಯ ಹಿಂದೆ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ದುಡಿಯುವಂತಹ ಕೆಲವು ಜನಗಳು ಬೇಕು. ನನಗೆ ಗೊತ್ತಿದೆ, ಈ ಭಾಗದಲ್ಲಿ ಏನಾದರೂ ಒಂದೊಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದರೆ ಯಾವುದೇ ರೀತಿಯ ಸಂಕೋಚ ಇಲ್ಲದೆ ಹೇಳ್ತೇನೆ, ನಮ್ಮ ನಾರಾಯಣ ಖಜೆಯವರಂಥವರ ಒಂದು ನಿಸ್ವಾರ್ಥ ಸೇವೆ ಕಾರಣ. ಅವರ ಒಂದು ಪರಿಶ್ರಮದಿಂದ ಅವರ ಹೆಚ್ಚು ಜನರನ್ನು ಒಟ್ಟು ಹಾಕ್ತಾರೆ. ತಾನು ಅದರಲ್ಲಿ ನಿಲ್ಲುವುದೇ ಇಲ್ಲ, ಮುಂದೆ ಬರೋದಿಲ್ಲ. ತಾನು ಹಿಂದೆ ನಿಂತುಕೊಂಡು ಕೆಲಸ ಮಾಡ್ತಾರೆ. ಎಲೆಯ ಮರೆಯ ಕಾಯಿಯಂತೆ ಹಾಗೆ ದುಡಿತಾರೆ. ಒಂದು ಸಂಸ್ಥೆ ಬೆಳೀಬೇಕಾದ್ರೆ, ಉದಾಹರಣೆಗೆ ನಾವು ಕಲ್ಲಡ್ಕದ ಶ್ರೀರಾಮ ಒಂದು ವಿದ್ಯಾಸಂಸ್ಥೆ ಹಲವು ವರ್ಷದ ಹಿಂದೆ ಬಹಳ ಚಿಕ್ಕದಾಗಿ ಆರಂಭವಾಗಿ ಇಷ್ಟು ಏರಬೇಕಿದ್ರೆ ಅದರ ಹಿಂದೆ ಒಬ್ಬರ ತಪಸ್ಸಿದೆ. ಆ ತಪಸ್ಸಿನ ಫಲವನ್ನು ನಾವೀಗ ಇಡೀ ಸಮಾಜ ಉಣ್ತಾ ಇದೆ. ಅದೇ ರೀತಿಯಲ್ಲಿ ನಾನು ಹೇಳ್ತೇನೆ, ಈ ಭಾಗದಲ್ಲಿ ದಿನದಿಂದ ದಿನಕ್ಕೆ ನಮ್ಮ ಹಿಂದೂ ಸಮಾಜದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ಶ್ರದ್ಧೆ ಕಡಿಮೆ ಆಗ್ತಾ ಇದೆ. ಕಾರಣ ಮಕ್ಕಳಲ್ಲ, ಹೆತ್ತವರು ಕಾರಣ. ಇವತ್ತಿನ ಆಧುನಿಕ ಈ ವ್ಯವಹಾರದ ಧೀಮಂತದಲ್ಲಿ ತಾಯಂದರಿಗೆ ಪುರುಸೋತಿರುವುದಿಲ್ಲ. ಮನೋರಂಜನೆ ಇನ್ನೊಂದು ನಾವು ಹೇಳ್ತೇವೆ, ಟಿವಿ ಗೀವಿದು ಮೊಬೈಲ್ ಎಲ್ಲ ಹೇಳ್ತೇವೆ, 100ಕ್ಕೆ 100 ಅದು ಸತ್ಯ. ಅದಕ್ಕೋಸ್ಕರ ನಮ್ಮಲ್ಲಿ ಶಾಲೆಗಳು ಆರಂಭ ಆಗುವಂತಹದ್ದು ಮನೆ ಆದರೂ ಕೂಡ ಮನೆಯಲ್ಲಿರುವವರಿಗೆ ವಿಶೇಷವಾದಂತಹ ಒಂದು ಪುರುಸೊತ್ತು ಮತ್ತು ತಾಳ್ಮೆ ಇಲ್ಲದ ಕಾರಣ ಇಂತಹ ಶಿಶು ಮಂದಿರಗಳು ಬಹಳ ಮಹತ್ವಪೂರ್ಣವಾದಂತಹ ಬದಲಾವಣೆಯನ್ನು ಮಾಡಿದ್ದೇವೆ. ಇಲ್ಲಿ ಮಾತ್ರ ಅಲ್ಲ, ಎಲ್ಲಿ ಇಂತಹ ಶಿಶು ಮಂದಿರಗಳು ಹಿಂದೂ ಧುರೀಣರಿಂದ, ಇಂತಹ ವ್ಯಕ್ತಿಗಳಿಂದ ಆರಂಭವಾಗಿ ಅದು ನಡೀತದೆ. ನಾನು ನನ್ನ ಶಾಲೆಯಲ್ಲಿ ನೋಡ್ತಾ ಇದ್ದೇನೆ, ಕೇರಳದಿಂದ ಬೇರೆ ಬೇರೆ ಭಾಗದಿಂದ ಬರ್ತಾರೆ. ಈಗ ನಮ್ಮ ಕಲ್ಲಡ್ಕ ಶ್ರೀರಾಮ ಶಾಲೆಗಾಗಲಿ ನಮ್ಮ ಶಾಲೆಗಾಗಲಿ ಜನ ಕಳಿಸ್ತಾರೆ. ಯಾಕೆಂತಂದರೆ ಅಲ್ಲಿ ಕೇವಲ ಒಳ್ಳೆಯ ಮಾರ್ಕ್ ಸಿಗ್ತದೆ ಎನ್ನುವಂಥ ಒಂದೇ ಕಾರಣದಿಂದ ಅಲ್ಲ, ನಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರ ಸಿಕ್ಕಬೇಕು. ನಮ್ಮ ಮಕ್ಕಳು ಬೆಳೆದ ನಂತರ ತಂದೆ ತಾಯಿಗಳನ್ನು ಅನಾಥಾಶ್ರಮದಲ್ಲಿ ಹಾಕುವಂಥ ಮಕ್ಕಳಾಗಬಾರ್ದು. ಆ ದೃಷ್ಟಿಯಿಂದ ಬಾಲ್ಯದಲ್ಲಿ ಸಿಗುವಂತಹ ಸಂಸ್ಕಾರ ಏನಿದೆ ಅದು ನಿರಂತರವಾಗಿ ಆ ವ್ಯಕ್ತಿಯಲ್ಲಿ ಸಾಯುವವರೆಗೂ ಕೂಡ ಇರ್ತದೆ. ಮತ್ತೆ ಕಲಿತಂತಹ ಅದು ಟೆಂಪರರಿ, ಬರುವುದಿಲ್ಲ. ಅದು ಆರಂಭದಲ್ಲಿ ಮುಖ್ಯವಾಗಿ ನಮ್ಮ ಈ ಶಿಶು ಮಂದಿರಗಳಂತಹ ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಇಲ್ಲ 30, 35, 40 ಮಕ್ಕಳು ಇರ್ಬೋದು. ಆ ಮಕ್ಕಳಿಂದಾಗಿ ಆ ಮನೆಯ ಹೆತ್ತವರಿಗೆ ಆಗತಕ್ಕಂಥ ಒಂದು ಪ್ರಭಾವ, ಪರಿಣಾಮ ಅದು ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲಿಯ ಅದು ಕ್ರಿಶ್ಚಿಯನ್ರಾಗಲಿ ಮುಸ್ಲಿಮರಾಗಲಿ ಆ ಹೆತ್ತ ತಾಯಿಗಳಿಗೆ ಶ್ರದ್ಧೆ ಇರುವುದರಿಂದ ಕಡ್ಡಾಯವಾಗಿ ಮಕ್ಕಳನ್ನು ಕಳಿಸ್ತಾರೆ. ಅದೇ ರೀತಿ ನಮ್ಮ ತಾಯಂದಿರಿಗೆ, ನಮ್ಮ ಮನೆಯ ತಂದೆಯಂದಿರಿಗೆ, ಮಕ್ಕಳಿಗೆ ಒಳ್ಳೆಯ ಶ್ರದ್ಧೆ ಬೆಳೀಬೇಕು, ಭಾರತೀಯ ಚಿಂತನೆ ಬರಬೇಕು ಅಂತಾದರೆ ಅವರು ಕಡ್ಡಾಯವಾಗಿ ಅವರನ್ನು ಕಳಿಸಬೇಕು. ಇಲ್ಲಿ ಕಳಿಸುವಾಗ ಅವ್ರಿಗೆ ಏನು ಖರ್ಚಿಲ್ಲ. ನಾನು ನೋಡ್ತಾ ಇದ್ದೇನೆ, ಇಂತಹ ಒಂದು 25 ವರ್ಷ ಕಳೆದ ನಂತರ ಕೂಡ ತನಗೆ ಬೇಕಾದಂಥ ಒಂದು ಆಟದ ಮೈದಾನ ಇಲ್ಲ, ಅಥವಾ ಒಂದು ಬರಲಿಕ್ಕೆ ದಾರಿ ಇಲ್ಲ, ಅಡಿಗೆ ಮನೆಗೆ ಒಂದು ವ್ಯವಸ್ಥೆ ಇಲ್ಲ ಅಂಥೇಳಿ ಅದರ ಕಾರ್ಯಕರ್ತರು ಬೇಸರ ಪಡ್ತಾರಂತಾದರೆ ಅದರ ಅಪರಾಧಿಗಳು ನಾವು. ನಮ್ಮಲ್ಲಿ ಅಪರಾಧವನ್ನು ಬರಬೇಕು. ಈಗ ಇಲ್ಲಿಯ ವ್ಯವಸ್ಥಾಪಕರ ಮಕ್ಕಳು ಇಲ್ಲಿ ಓದ್ತಾ ಇಲ್ಲ, ಪ್ರಭಾಕರ್ ಭಟ್ರ ಮಕ್ಕಳು ಇವತ್ತು ಶಾಲೆಗೆ ಬರ್ತಾ ಇಲ್ಲ, ನನ್ನ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ. ಆದರೆ ಈ ಸಮಾಜಕ್ಕೆ ಇಂತಹದ್ದು ಒಂದು ಸ್ವತ್ತು ಬೇಕು ಅನ್ನುವಂತಹದ್ದು ನಮ್ಗೆ ಎಲ್ರಿಗೂ ಇರಬೇಕು. ಡಾಕ್ಟರ್ ಮಾಧವ ಪೈ ಅವರು ಮಣಿಪಾಲ ಕಾಲೇಜನ್ನು ಮಾಡುವಾಗ ಎಷ್ಟು ಕಷ್ಟಪಟ್ಟಿದ್ರು ಅಂತಂದ್ರೆ
ಒಂದೊಂದು ಕಾಟಿನ ಹಿಂದೆ ಅವರ ದಾನಿಗಳ ಹೆಸರಿತ್ತು. ಈ ಕಾಟನ್ನು ಹೇಗೆ ಇಲ್ಲ ಬಿಡೋದು, ಅಷ್ಟು ಕಷ್ಟಪಟ್ಟಿದ್ದಾರೆ. 5,000 ಕೊಟ್ಟವರ ಹೆಸರಲ್ಲಿ ಒಂದು ಕಾಟ್ ಡೊನೇಟೆಡ್ ಬೈ ಸೋ ಅಂಡ್ ಸೋ. ಆ ರೀತಿ ಅವರು ಶ್ರಮ ವಹಿಸಿ ಕಟ್ಟಿದ ಕಾರಣ ಈಗ ಒಂದು ಜಗತ್ತಿನ ಪ್ರತಿಷ್ಠಿತ ಸಂಸ್ಥೆಯಾಗಿ ಮಣಿಪಾಲ ಬೆಳೆದಿದೆ. ಅದೇ ರೀತಿಯಲ್ಲಿ ನಾವು ಈಗಿನ ಮುಂದಿನ ದಿನಗಳಲ್ಲಿ ನಾವು ಅನಿಸುವಂಥದ್ದಿಷ್ಟೇ, ಹಿಂದೂ ಶಿಕ್ಷಣ ಸಂಸ್ಥೆಗಳು ಬರಬೇಕು. ಮುಖ್ಯವಾಗಿ ಶಿಶು ಮಂದಿರಗಳು. ಶಿಕ್ಷಣದ ಆರಂಭ ಆಗುವುದಿಲ್ಲಿ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಖರ್ಚು ಮಾಡಿ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ದಯವಿಟ್ಟು ನಾನು ಹೇಳ್ತೇನೆ, ನಾವಾಗಲಿ ಪುತ್ತೂರಿನ ವಿದ್ಯಾಸಂಸ್ಥೆಗಳಾಗಲಿ ನಮ್ಮ ಹಿಂದೂ ಸಂಘ ಪ್ರೇರಿತವಾದಂಥ ಶಿಕ್ಷಣ ಸಂಸ್ಥೆಗಳು ಶ್ರೀಮಂತರ ಇದರಿಂದ ಬಂದದ್ದಲ್ಲ. ಯಾವುದೋ ಒಂದು ದೊಡ್ಡ ಕೈಗಾರಿಕೆ ಇದೆ, ಒಂದು ಆಸ್ತಿ ಪಾಸ್ತಿ ಇದ್ದವರು ಶ್ರೀಮಂತರಿದ್ದಾರೆ, ಅವರ ಸಹಾಯದಿಂದ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ರ? ಅಲ್ಲ, ಕಟ್ಟಲಿಲ್ಲ. ಕಾರಣ ಏನು ಅಂತಂದರೆ ಅಲ್ಲಿ ಶ್ರಮವಹಿಸಿ ದುಡಿಯುವಂತಹ ಕೆಲವು ಕಾರ್ಯಕರ್ತರಿದ್ದಾರೆ, ನೇತೃತ್ವ ವಹಿಸುವಂತಹ ಕೆಲವು ಹಿರಿಯರಿದ್ದಾರೆ, ಅವರ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆ. ನನ್ನ ಅಂತರಂಗದಲ್ಲಿ ಅದು ಹೇಳ್ತಾ ಇದೆ. ಯಾಕೆ ಅಂತಂದರೆ ಪುಂಡರೀಕಾಕ್ಷರಂತಹ ವ್ಯಕ್ತಿಗಳು ಸಮಾಜದಲ್ಲಿ ಬಹಳ ಕಡಿಮೆ. ತಾನು ಸನ್ಯಾಸ ಅಂತೇಳಿ ಬಿಳಿಬಟ್ಟೆ ಸನ್ಯಾಸಿ ಅವರು ನನಗೆ ಗೊತ್ತಿದೆ. ಕಳೆದ 2-3 ವರ್ಷದಿಂದ ನಾನು ಅವಳ ಸಂಪರ್ಕದಲ್ಲಿದ್ದೇನೆ. ನಿರ್ಭೀತಿಯಿಂದ ನಿರ್ದಾಕ್ಷಿಣ್ಯದಿಂದ ಹೇಳುವಂಥ ಅದನ್ನು ಹೇಳ್ತಾರೆ. ಅದರಲ್ಲಿ ಯಾರು ಕೂಡ ತಪ್ಪು ತಿಳ್ಕೊಳ್ಳಿಕ್ಕೆ ಇಲ್ಲ. ನಾನು ಅವರ ಮುಂದೆ ಹೇಳಿದ್ದೇನೆ, ಇಷ್ಟು 1000 ಜನ ಬರಬೇಕು ಪ್ರಾಣಿಕರೇ ಅಂತ. ನಾವು ಒಂದು ದೀಪ ಪೂಜೆಯನ್ನು ಮಾಡಿದರು, 2,000 ಜನ ಸೇರಿಸಿ, ಎಲ್ಲರೂ ಸೇರಿ. ಅನಂತರ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿಲ್ಲ. ತಿಂಗಳಿಗೆ ಒಂದು ದಿವಸ ನಾವು ನಮ್ಮ ಅದು ವಿಶ್ವ ಹಿಂದೂ ಪರಿಷತ್ ನಮ್ಮ ಸಂಘಟನೆಯ ಒಂದು ಚಿಂತನೆ ಏನು ಅಂತಂದರೆ, ಸತ್ಸಂಗ ಮಾಡಬೇಕು. 1-1.5 ಗಂಟೆ ಅಲ್ಲಿ ಭಜನೆ, ಗೀತೆಯ ಕಂಠಪಾಠ, ಒಂದು ಒಳ್ಳೆಯ ಬೌದ್ಧಿಕ್, ನಮ್ಮ ಸಮಾಜದ ಬಗ್ಗೆ ಧರ್ಮದ ಬಗ್ಗೆ ಒಂದು ಬೌದ್ಧಿಕ್, ಅದೆಲ್ಲ ಆದ ನಂತರ ದೇವರ ಪೂಜೆ, ಅಲ್ಲಿ ಮಂಕುತಿಂಗನ ಕಗ್ಗ, ಹಿರಿಯರ ವಚನಗಳಿವೆ. ಅನಂತರ ಊಟ ಮಾಡಿ ಹೋಗುವಂಥ ಒಂದು ವ್ಯವಸ್ಥೆ. ನನಗೆ ಬಹಳ ಬೇಸರ ಆಗ್ತದೆ ಅಂತಂದ್ರೆ, ನನ್ನ ಪಕ್ಕದ ಮನೆಯಲ್ಲಿ ಭಜನಾ ಮಂದಿರ ಇದೆ, ಎಲ್ಲ ಇದೆ, ಜನ ಬರುವುದಿಲ್ಲ. ಊಟ ಧರ್ಮಕ್ಕೆ ಊಟ ಹಾಕ್ತಾರೆ ಅಂತ ಈಗ ಹೋಗ್ತಾರೆ ಅಂತ ತಿಳ್ಕೊಳ್ಬೇಡಿ, ಬರುವುದಿಲ್ಲ ಜನ. ಯಾಕಂದರೆ ಅವರಿಗೆ ಆಸಕ್ತಿ ಇಲ್ಲ. ಹೇಗೆ ಆಸಕ್ತಿ ಮೂಡಿಸೋದು ಅಂತಂದರೆ, ಶ್ರದ್ಧಾವಂತ ಜನ ನಾವು ಅವ್ರ ಹತ್ರ ಮಾತಾಡಬೇಕು. ಇನಿ ಪೌರಿಜ್ಜ ಇನಿ ಕಾರ್ಯಕ್ರಮ ಉಂಡತ್ತ ಅಂತೇಳಿ. ಅದೇ ರೀತಿ ಈ ಶಿಶು ಮಂದಿರಕ್ಕೂ ಕೂಡ ಇಲ್ಲಿ ನನ್ನ ಯೋಚನೆ ಇದೆ. ಇಲ್ಲಿ ಸಂಸ್ಕಾರ ಕೇಂದ್ರ ಈ ಮಕ್ಕಳಿಗೆ ಮಾತ್ರ ಅಲ್ಲ, ಭಾನುವಾರ ದಿವಸ ಬೆಳೆದ ಮಕ್ಕಳಿಗೂ ಬೇಕು. ಇವತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಸಂಸ್ಕಾರ ಬೇಡ ಅಂತಂತ ಭಾವನೆ ಇರ್ಬೋದು. ಅದನ್ನು ಬಿಟ್ಟು ಶಿಶು ಮಂದಿರದ ಜೊತೆ ಇನ್ನೂ ಅನ್ಯಾನ್ಯ ಧರ್ಮದ ಮತ್ತು ಸಮಾಜಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳು ಇಲ್ಲಿ ನಡಿಬೇಕು. ಕೊಟ್ಟದ್ದು ಮಾತ್ರ ನನಗೆ, ಬಚ್ಚಿಟ್ಟದ್ದು ಯಾರ್ಯಾರಿಗೂ ತಿಂತಾರೆ. ಆ ದೃಷ್ಟಿಯಿಂದ ಇದೊಂದು ನಾನು ಕೊಟ್ಟೆ ಅಂತ ನಮ್ಮ ತಲೆಯಲ್ಲಿ ಬರಬಾರ್ದು. ಇವತ್ತು ಈ ಸಭೆಯಿಂದ ಹೋಗುವ ಮೊದಲೇ ನಾವು ನಿಶ್ಚಯ ಮಾಡುವ, ನಾನು ಇಷ್ಟು ಮೊತ್ತವನ್ನು ನಾನು ಕೊಡ್ತೇನೆ, ಅದು ಯಾವ ಮೂಲದಿಂದ ನಾನು ಸಂಗ್ರಹ ಮಾಡ್ತೇನೆ ಎನ್ನತಕ್ಕಂಥದ್ದು ದೃಢವಾದಂತಹ ಒಂದು ವಿಶ್ವಾಸ, ಅದಕ್ಕೆ ದಾರಿ, ಅದು ಹೇಗೆ ಮಾಡಬೇಕೆನ್ನುವಂಥ ಚಿಂತನೆ ನನಗೆ ಬರಲಿ. ಇದ್ದವ ಕೊಡ್ತಾನೆ, ಅವ ಕೊಡ್ತಾನೆ, ಇವ ಕೊಡ್ತಾನೆ ಅಂತ ಹೇಳುವ ಮೊದಲು ನಾನೇನು ಕೊಟ್ಟೆ ಅನ್ನುವಂಥದ್ದು ಬಹಳ ಮುಖ್ಯ. ನಾನು ಹೇಳ್ತೇನೆ, ಎಷ್ಟೋ ಜನ ಹೇಳ್ತಾರೆ ನಾನು ಸಮಯ ಕೊಡ್ತೇನೆ, ಸಮಯ ಕೊಟ್ಟು ನಾವು ದುಡ್ಡು ಕೊಡಬೇಕು. ನಮ್ಮಲ್ಲಿ ಒಬ್ಬರು ಹಿರಿಯರಿದ್ದಾರೆ, ವಿಶ್ವ ಹಿಂದೂ ಪರಿಷತ್ತರ ಬಳೆ ಶ್ರೀಧರ ಭಟ್ರು, ವಿವೇಕಾನಂದ ಕಾಲೇಜಿನಲ್ಲಿ ಹಿಂದಿ ಲೆಕ್ಚರ್ ಆಗಿ 94 ವರ್ಷದ ವ್ಯಕ್ತಿ. ಇವತ್ತು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗಿದ್ರೆ ಡಾಕ್ಟರ್ ಬಸ್ಸಿನಲ್ಲಿ ಬರ್ತಾರೆ, ರಿಕ್ಷಾದಲ್ಲಿ ಬರೋದಿಲ್ಲ. ಜನ ನನ್ನ ಹತ್ರ ಕೇಳ್ತಾರೆ, ನೀವು ಹೋಗಿದ್ರೆ ನನ್ನ ಜೊತೆ ಬರ್ತೇನೆ. ನಾನು ಅವರನ್ನು ಕರ್ಕೊಂಡು ಹೋಗೋದಿದ್ರೆ ಸಿಟಿ ಬಸ್ಸಿನಲ್ಲಿ 94-95 ವರ್ಷದ ಯಾಕೆ ಅಂತ ಕೇಳಿದರೆ, ಇದರಲ್ಲಿ ಸಂಗ್ರಹದ ದುಡ್ಡನ್ನು ನಾನು ಅನಾಥಾಲಯಕ್ಕೆ ಕೊಡ್ತೇನೆ, ಇದರಲ್ಲಿ ಉಳಿಸಿದ ದುಡ್ಡು ನಾನು ಗೋಶಾಲೆಗೆ ಕೊಡ್ತೇನೆ ಎನ್ನತಕ್ಕಂಥ ಚಿಂತನೆ. ಅಂತಹ ಕೆಲವು ಜನ ನಮ್ಮ ಆದರ್ಶವಾಗಿ ನಮ್ಮ ಸಮಾಜದಲ್ಲಿ ಇದ್ದಾರೆ. ಅಂಥವರನ್ನು ಮುಂದೆ ಇಟ್ಟುಕೊಂಡು ಅವರ ಸ್ಮರಣೆಯಿಂದ ಸಾಮಾನ್ಯ 1994ರಲ್ಲಿ ಆರಂಭವಾದಂಥ ಈ ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ನಡೆದಿದೆ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಎಷ್ಟು ವಿಶಾಲವಾದಂಥ ಒಂದು ಸಭಾಂಗಣ, ಎಲ್ಲ ವ್ಯವಸ್ಥೆ ಇದೆ. ಅದರಲ್ಲಿ ನನ್ನ ಆಸಕ್ತಿ ಏನು ತಂದರೆ, ಇದರಲ್ಲಿ ಅವರ ಆಸೆ ಇದೆ, ಬೇಸಿಗೆ ಶಿಬಿರ ಮಾಡಬೇಕು. ಬೇಸಿಗೆ ಶಿಬಿರ ಮಾಡಬೇಕಿದ್ರೆ ಅಡಿಗೆಯಲ್ಲಿ ಮಾಡಬೇಕು. 4 ಕಾರು ಬಂದು ನಿಲ್ಲಬೇಕಿದ್ರೆ ವ್ಯವಸ್ಥೆ ಎಂಥದ್ದು, ಮನೆಗಳಿಗೆ ಮುಟ್ಟಬೇಕು ಅಂತ ಹೇಳಿದರೆ ಒಂದು ಲೆಟರ್ ಹೋಗಬೇಕಿದ್ರೆ 5 ರೂಪಾಯಿ ಖರ್ಚಿದೆ, ಒಂದು ಸ್ಟಾಂಪ್ ಬೇಕು. ದುಡ್ಡು ಇಲ್ಲದೆ ಯಾವುದು ಕೂಡ ನಡೆಯುವುದಿಲ್ಲ. ಅದಕ್ಕೋಸ್ಕರ ನಿಧಿ ಮುಖ್ಯ.
ಅದಕ್ಕೆ ಬೇಕಾದಂತಹ ಏನು ಕಾರ್ಯಕ್ರಮಗಳನ್ನು ಸಂಯೋಜಿಸುವಂಥ ಒಳ್ಳೆಯ ಚಿಂತನೆ ಮತ್ತು ಬುದ್ಧಿವಂತ ಜನ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಇವತ್ತು ಬಂದಿದ್ದೀಲಿಕ್ಕೆ ನನ್ನ ಹತ್ರ ದುಡ್ಡು ಇದೆ, ನನಗೆ ಆ ಶಕ್ತಿ ಇದೆ, ರಾಜಕೀಯ ಶಕ್ತಿ ಇದೆ, ಇನ್ನೊಂದು ಮಾಂತ್ರಿಕ ಶಕ್ತಿ ಇದೆ ಅಂತ ಕೊಚ್ಚಿಕೊಳ್ಳುವ ಜನ ಈ ಪ್ರಕೃತಿಯ ಮುಂದೆ ಏನೂ ಇಲ್ಲ, ಭಗವಂತನ ಮುಂದೆ ನಾವು ಏನೂ ಇಲ್ಲ. ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಇಂತಹ ವಿಪ್ಲವಗಳು ಇವತ್ತು ಸಂಭವಿಸ್ತಾ ಇದೆ. ಅದರ ವಿರುದ್ಧವಾಗಿ ರಾಮಾಯಣ, ಮಹಾಭಾರತ, ಯಾಗ, ಯಜ್ಞ ಏನೆಲ್ಲ ಮಾಡಬೇಕು ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಕೆಲಸ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಮುಂದಿನ ಜನಾಂಗವನ್ನು, ಅವರ ಅಸ್ತಿತ್ವವನ್ನು, ಅವರ ಶ್ರದ್ಧೆಯನ್ನು, ನಂಬಿಕೆಯನ್ನು, ಅವರ ಜೀವನವನ್ನು ಒಳ್ಳೆಯ ಒಂದು ದಾರಿಗೆ ಕೊಂಡು ಹೋಗುವಲ್ಲಿ ಸಹಕಾರವಾಗುವಂಥ ಈ ಸಂಸ್ಥೆ ಇದೆ. ಈ ಸಂಸ್ಥೆ ಖಂಡಿತವಾಗಿಯೂ ನಾರಾಯಣ ಹೇಳ್ತಾರೆ, ಹೆಂಗೆ ಸೋತುಂಡು ಸರ್, ತಿರುಗಿದ ಸೋತುಂಡು ಅವರು ಹೇಳುವಾಗ ನನಗೆ ತುಂಬ ದುಃಖ ಆಗ್ತದೆ. ಒಬ್ಬ ಮನುಷ್ಯ ಅವರ ಜೊತೆಯವರನ್ನು ಸೇರಿಸಿಕೊಂಡು ಎಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅವರ ಜೊತೆ ನಾವು ಇಡೀ ತಾಲೂಕಿನಲ್ಲಿ ಪರಿಸರ ಕೇವಲ ಕಿನ್ಯ ಅಥವಾ ತಲಪಾಡಿಯ ಜನ ಮಾತ್ರ ಅಂತ ಹೇಳುವುದಿಲ್ಲ, ಇಡೀ ನಮ್ಮ ಸಮಾಜವನ್ನು ಎಬ್ಬಿಸಬೇಕು. ಯೋಚನೆ ಮಾಡಿ, ನನ್ನ ಶಾಲೆಯ ಸುತ್ತಮುತ್ತ 5 ಮದರಸೆಗಳಿವೆ. 5 ಮದರಸೆಗಳಿವೆ. ಇಲ್ಲಿರ್ತಕ್ಕಂಥದ್ದು ಒಂದು ಶ್ರದ್ಧಾ ಕೇಂದ್ರ. ನಮ್ಮ ತಲಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಬಿಟ್ಟರೆ ಒಂದು ಭಜನಾ ಮಂದಿರ ಇದೆ, ಮಂಜುನಾಥ ಭಜನಾ ಮಂದಿರ. ಅದು ಬಿಟ್ಟರೆ ಇದು ಒಂದೇ ಇರತಕ್ಕಂಥದ್ದು ಇಡೀವರಿಗೆ. ಈ ಒಂದು ಶಿಶು ಮಂದಿರವನ್ನ ಅಥವಾ ಇದನ್ನು ಗಟ್ಟಿ ಮಾಡಲಿಕ್ಕೆ ನಮ್ಮ ಸಮಾಜ ಸೋತಿದೆ ಅಂತ ಹೇಳಿದ್ರೆ, ಹಿಂದೂ ಸಮಾಜ ಸೋತಿದೆ ಅಂತ ನಾನು ಬಹಳ ಬೇಸರದಿಂದ ಹೇಳ್ತೇನೆ. ಆ ಸ್ಥಿತಿಗೆ ನಮ್ಮ ಸಮಾಜ ಮುಟ್ಟಬಾರದು. ದಯವಿಟ್ಟು ನಮ್ಮ ಏಕ ಮನಸ್ಸಿನಿಂದ, ಹತ್ತಿದ್ದಲ್ಲಿ ಮುತ್ತು ಅಂತ ಹೇಳ್ತಾರೆ, ಪತ್ತಿತ್ತು ನಟಿ ಮುತ್ತು ಅಂತೇಳಿ ನಾವೆಲ್ಲ ಸೇರಿಸಿ ಏಕ ಮನಸ್ಸಿನಿಂದ ನಾವು ಇದನ್ನು ಅಂತಂದರೆ ನಮ್ಮ ಈ ಯೋಚನೆ 1 ಕೋಟಿಯ ಈ ಯೋಚನೆ ಕಷ್ಟ ಆಗಲಿಕ್ಕಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಆ ದೇವರಲ್ಲಿ, ಆ ಶ್ರೀರಾಮಚಂದ್ರನಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವನು 32 ಮನೆಗಳ ಹೆಸರನ್ನು ಶ್ವೇತ ಪದ್ಮನಾಭರು ಹೇಳ್ತಾರೆ. ಇವರು ಹರಿಕಥಾ ಸತ್ಸಂಗದ ಸಂಚಾಲಕರು. ದಯವಿಟ್ಟು ಪದ್ಮನಾಭರು ಅದನ್ನು ವರದಿ ನೀಡಬೇಕು. ಕಿನ್ಯ ಗೊತ್ತು ನಾರಾಯಣ ಶೆಟ್ಟಿ, ರವಿಶಂಕರ ಸೋಮೇಶ್ವರ, ಕೊರಗಪ್ಪ ಶೆಟ್ಟಿ ಉಳಿದೊಟ್ಟು, ಸುಧಾಕರ ಭಂಡಾರಿ ತನೆಯೂರು, ಸುರೇಶ್ ಉಳಿಯ ಉಳ್ಳಾಳ, ಭೂವಿಶಾಲೆ ಉಚ್ಚಿನ, ವ್ಯಾಘ್ರ ಚಾಮುಂಡೇಶ್ವರ ದೇವಸ್ಥಾನ ಮೊಗವರಪಟ್ಟಣ ಉಳ್ಳಾಳ, ಗಣೇಶ್ ಭಟ್ ದೇವಿನಗರ ತಲಪಾಡಿ, ನವೀನ್ ಕನ್ನೀನ ತೋಟ ಕಲ್ಯಾಣ್, ಬಾಬು ಶಾಸ್ತ್ರಿನಿಲಯ ಕಿನ್ಯ, ಚಂದ್ರಹಾಸ ಪಂಡಿತ ಸಾಂತೆ ಗೊತ್ತು ಮನೆ. ತುಂಬಾ ಪ್ರೀತಿ ಇಟ್ಟು ಬಂದಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಇವರಿಗೆ ಕೇಶವ ಶಿಶುಮಂದಿರದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪ್ರೊಫೆಸರ್ ಎಂ ಎ ಪುರಾಣಿಕ ಇವರಿಗೂ ಕೂಡ ಶಿಶುಮಂದಿರದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿದ್ದಾರೆ.